ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಇಂದಿನ ತರಗತಿಗೆ. ಈ ತರಗತಿಯನ್ನು ಯೂಟ್ಯೂಬ್ ಲೈವ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ನಿನ್ನೆಯ ದಿವಸ ಹಿಂದಿನ ತರಗತಿಯಲ್ಲಿ ಏನೇನು ಓದಿದ್ರಿ ಅಂತ ಸ್ವಲ್ಪ ಹೇಳ್ಬೋದಾ? ಇವತ್ತು 10ನೇ ಶ್ಲೋಕ ಅಲ್ವಾ? ಹೌದು ಇವತ್ತು 10ನೇ ಶ್ಲೋಕ ಪ್ರಭು, ನಿನ್ನೆ 9 ಆಗಿತ್ತು. ಸೊ 9ನೇ ಶ್ಲೋಕದಲ್ಲಿ ಏನ್ ಕಲ್ತ್ರಿ ಪ್ರಭು? ವೈಕುಂಠಕ್ಕಿಂತ ಮಧುರ ಶ್ರೇಷ್ಠ, ಮಧುರಕ್ಕಿಂತ ವೃಂದಾವನ ಶ್ರೇಷ್ಠ, ವೃಂದಾವನ ಶ್ರೇಷ್ಠ, ವೃಂದಾವನಕ್ಕಿಂತ ಗೋವರ್ಧನಗಿರಿ ಶ್ರೇಷ್ಠ, ಅದರಲ್ಲಿ ರಾಧಾಕುಂಡ ಶ್ರೇಷ್ಠ ತಿಳ್ಕೊಡ್ವಿ ಪ್ರಭುಜಿ. ಓಕೆ, ಸರಿ. ಭಗವಂತನ ಸೃಷ್ಟಿಯ 3ನೇ ಒಂದು ಭಾಗದಲ್ಲಿ ಮಾತ್ರ ಇದೆ ಪ್ರಭು. ಆಧ್ಯಾತ್ಮಿಕ ಜಗತ್ತು ಲೌಕಿಕ ಜಗತ್ತಿಗಿಂತ ಉತ್ತಮ ಅಂತ ತಿಳ್ಕೊಂಡ್ವಿ. 12 ವನಗಳ ಬಗ್ಗೆ ತಿಳ್ಕೊಂಡ್ವಿ. 7 ವನಗಳು ಯಮುನಾ ನದಿಯ ಪೂರ್ವ ಭಾಗದಲ್ಲಿದೆ, 5 ವನ ಯಮುನಾ ನದಿಯ ಪಶ್ಚಿಮ ಭಾಗದಲ್ಲಿದೆ ಅಂತ ಹೇಳಿದ್ರು. ಆಮೇಲೆ 12 ವನಗಳ ಬಗ್ಗೆ ಹೇಳಿದ್ರು ಮಾತಾಜಿ. ಮಧುವನ, ತಾಲವನ, ಬಹಳವನ, ಕದಿರಾವನ, ಕುಮದವನ, ಕಾವ್ಯವನ, ಬೃಂದಾವನ. ಇವು ಯಮುನಾ ನದಿಯ ಪೂರ್ವ ಭಾಗದಲ್ಲಿ. ಪಶ್ಚಿಮ ಭಾಗದಲ್ಲಿ ಭದ್ರವನ, ಬಂಥೀರವನ, ಬೇಲೆವನ, ಲೋಹವನ, ಮತ್ತೆ ಇನ್ನೊಂದು ಮಹಾವನ. ಹರೇ ಕೃಷ್ಣ. ಹರಿ ಬೋಲ್. ಇದರಲ್ಲೆಲ್ಲ ಮಧುವನ ಶ್ರೇಷ್ಠವಾದದ್ದು. ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಅಂದ್ರೆ ಎಲ್ಲ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ಧನ್ಯವಾದಗಳು ಎಲ್ರಿಗೂ. ಸೊ ನಾವು ಇಂದಿನ ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾವು ಇಂದು ಇಲ್ಲಿ ಶ್ರೀಮದ್ ಭಾಗವತವನ್ನು ಮೂರನೆಯ ಹಂತ ಏನಿದೆ ನಮ್ದು ಭಕ್ತಿ ಶಾಸ್ತ್ರಿ, ಅದರಲ್ಲಿ 3ನೇ ಹಂತವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಈ ಅಧ್ಯಯನವನ್ನೆಲ್ಲ ಮಾಡ್ಲಿಕ್ಕೆ ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನೀಶ್ ದಾಸ್ ಪ್ರಭು, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀಲ ಅಭಯ ಶರಣ ಅರವಿಂದ ಭಕ್ತಿ ವೇದಾಂತ ಶ್ರೀಪಾದರು, ಶ್ರೀ ಜೈ ಪತಾಕ ಸ್ವಾಮಿ ಮಹಾರಾಜರ ಕೃಪಾ ಮತ್ತು ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶ್ರೀ ರಾಧಾ ಗೋವಿಂದರ ಪಾದ ಪದ್ಮಗಳ ಕೃಪೆ ಮತ್ತು ಆಶೀರ್ವಾದದಿಂದ ನಾವು ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭು. ಕಾಣಿಸ್ತಾ ಇದೆಯಾ? ಸೊ ಇದು 9ನೇ ಶ್ಲೋಕ. ಇಂದಿನ ತರಗತಿಯಲ್ಲಿ ನಾವು 9ನೇ ನೆನ್ನೆ ಮಾಡಿದ್ರಲ್ಲ ಪ್ರಭು? ಹೌದು, 9ನೇ ಶ್ಲೋಕ ಇಂದಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಇದನ್ನ
ಇಲ್ಲಿ ಮಥುರೆ ಎಂಬ ಸ್ಥಳವು ದಿವ್ಯ ಲೋಕದ ವೈಕುಂಠಕ್ಕಿಂತ ಉತ್ತಮ, ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಅವತರಿಸಿದನು. ಮಧುರಾಪುರಿಗಿಂತಲೂ ವೃಂದಾವನ ಎಂಬ ದಿವ್ಯ ಅರಣ್ಯವು ಶ್ರೇಷ್ಠ, ಏಕೆಂದರೆ ಕೃಷ್ಣನು ರಾಸಲೀಲೆ ಆಡಿದ್ದು ಅಲ್ಲೇ. ವೃಂದಾವನಕ್ಕಿಂತಲೂ ಶ್ರೇಷ್ಠವಾದದ್ದು ಗೋವರ್ಧನ ಪರ್ವತ, ಏಕೆಂದರೆ ಅದನ್ನು ಶ್ರೀಕೃಷ್ಣನು ತನ್ನ ದಿವ್ಯ ಹಸ್ತದಿಂದ ಎತ್ತಿದನು ಮತ್ತು ಅದು ಅವನ ಪ್ರೇಮ ಲೀಲೆಗಳ ಸ್ಥಳ. ಎಲ್ಲಕ್ಕಿಂತ ಮಿಗಿಲಾಗಿ ಲೋಕೋತ್ತರವಾದ ಶ್ರೀ ರಾಧಾಕುಂಡ ಅಲ್ಲಿದೆ, ಏಕೆಂದರೆ ಅದು ಗೋಕುಲ ಪ್ರಭುವಾದ ಶ್ರೀಕೃಷ್ಣನ ಪ್ರೇಮಾಮೃತವು ಉಕ್ಕಿ ಹರಿದ ಸ್ಥಳ. ಗೋವರ್ಧನ ಪರ್ವತದ ಪಾದದಲ್ಲಿರುವ ಈ ದಿವ್ಯವಾದ ರಾಧಾಕುಂಡದಲ್ಲಿ ಸೇವೆ ಮಾಡದೇ ಇರುವ ವಿವೇಕಿ ಎಲ್ಲಿದ್ದಾನೆ? ಇದು ಶ್ಲೋಕ 9. ಸೊ ಇದನ್ನೆಲ್ಲ ನೀವೆಲ್ಲ ಹೇಳಿದ್ರಿ. ಮೊದಲು ಲೌಕಿಕ ಜಗತ್ತು, ಅದರ ಮೇಲೆ ಆಧ್ಯಾತ್ಮಿಕ ಜಗತ್ತಿದೆ. ಆಧ್ಯಾತ್ಮಿಕ ಜಗತ್ತಿಗಿಂತ ಉತ್ತಮವಾದದ್ದು ಮಥುರೆ ಮತ್ತು ಅದರ ಅಕ್ಕಪಕ್ಕದ ಸ್ಥಳಗಳು. ಅದಕ್ಕಿಂತಲೂ ಉತ್ತಮವಾದದ್ದು ವೃಂದಾವನದ ಅರಣ್ಯಗಳು. ಅದಕ್ಕಿಂತಲೂ ಉತ್ತಮವಾದದ್ದು ಗೋವರ್ಧನ ಪರ್ವತ ಮತ್ತು ಗೋವರ್ಧನ ಪರ್ವತಕ್ಕಿಂತ ಉತ್ತಮವಾದದ್ದು ರಾಧಾಕುಂಡ. ಮತ್ತು ರಾಧಾಕುಂಡ ಯಾಕೆ ಪ್ರಿಯ ಅಂದ್ರೆ, ಶ್ರೀಮತಿ ರಾಧಾರಾಣಿಯು ಪರಮಪ್ರಭುವಾದ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿರುವಂತೆ ರಾಧಾಕುಂಡವು ಕೂಡ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದುದು. ಮತ್ತು ಗೋಪಿಯರೆಲ್ಲ ಕೃಷ್ಣನಿಗೆ ರಾಧಾರಾಣಿ ಅಂದ್ರೆ ಪಂಚಪ್ರಾಣ. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ರಾಧಾಕುಂಡದ ಮಹಿಮೆ ಬಗ್ಗೆ ಕೂಡ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇದು ಆಧ್ಯಾತ್ಮಿಕ ಪ್ರಪಂಚವು ಪರಮಾತ್ಮನ ಒಟ್ಟು ಸೃಷ್ಟಿಯ ಮುಕ್ಕಾಲು ಭಾಗ ಮತ್ತು ಇದು ಅತ್ಯಂತ ಶ್ರೇಷ್ಠವಾದ ಪ್ರದೇಶವಾಗಿದೆ. ಸೊ ಅದಕ್ಕಿಂತಲೂ ಶ್ರೇಷ್ಠ ಏನು ಗೋವರ್ಧನ ಪರ್ವತದ ಪಾದದಲ್ಲಿರುವ ರಾಧಾಕುಂಡ. ಸೊ ಅದರಿಂದ ಇದು ತುಂಬಾ ಶ್ರೇಷ್ಠವಾದದ್ದು. ಅದರಿಂದ ನಮ್ಮ ಆಚಾರ್ಯರು ಏನ್ ಹೇಳ್ತಾರಂದ್ರೆ, ರಾಧಾಕುಂಡದಲ್ಲಿ ಸೇವೆ ಮಾಡ್ಕೊಂಡಿರುವುದಕ್ಕಿಂತ ಉತ್ತಮವಾದ ಸೇವೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ಶ್ಲೋಕ 10ಕ್ಕೆ ಹೋಗೋಣ. ಉದೋರ್ ಹ್ಯಾಂಡ್ ರೈಸ್ ಮಾಡಿ. ಶ್ಲೋಕ 10 ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಮಂಜುಳಾ ಮಾತಾಜಿ. ಕಾಣಿಸ್ತಾ ಇದೆ ಪ್ರಭುಶ್ರೀ. ಮೊದಲು ನಾನು ಓದ್ತೇನೆ, ಆಮೇಲೆ ಎಲ್ಲ ರಿಪೀಟ್ ಮಾಡೋಣ. ಕರ್ಮಿಭ್ಯಃ ಪರಿತಃ ಹರೇ. ಕರ್ಮಿಭ್ಯಃ ಪರಿತೋ ಹರೇ. ಕರ್ಮಿಭ್ಯಃ ಪರಿತಃ ಹರೇ. ಕರ್ಮಿಭ್ಯಃ ಪರಿತಃ ಹರೇ. ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನ. ಪ್ರಿಯತಯಾ ಪ್ರಿಯತಯಾ ವ್ಯಕ್ತಿಂ ಯಯುಜ್ಞಾನಿನ. ಪ್ರಿಯತಯಾ ವ್ಯಕ್ತಿಂ ಯುಯಾಜ್ಞಾನಿನ. ಕರ್ಮಿಭ್ಯಃ ಪರಿತಃ ಹರೇ. ಕರ್ಮಿಭ್ಯಃ ಪರಿತೋ ಹರೇ. ಪ್ರಿಯತಯಾ ವ್ಯಕ್ತಿಯಯು ಜ್ಞಾನಿನಃ. ಪ್ರಿಯತಯಾ ವ್ಯಕ್ತಿಂ ಯುಯಾಜ್ಞಾನಿನ. ಕರ್ಮಿಭ್ಯಃ ಪರಿತಃ ಹರೇ. ಪ್ರಿಯತಯಾ ವ್ಯಕ್ತಿಂ ಯಯು ಜ್ಞಾನಿನಃ. ಕರ್ಮಿಭ್ಯೋ ಪರಿತೋ ಹರೇ. ಪ್ರಿಯತಯಾ ವ್ಯಕ್ತಿಂ ಯುಯಾಜ್ಞಾನಿನ. ಸೇವೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ. 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 ಪ್ರೇಮೈ ಕನಿಷ್ಠಾ ಸ್ವತಃ. ಪ್ರೇಮೈ ಕನಿಷ್ಠಾ ಸ್ವತಃ. ಸೇವೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಃ. ಪ್ರೇಮೈಕ ಇಷ್ಟಾ ಸ್ವತಃ. ಸೇವೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ. ಪ್ರೇಮೈ ಕನಿಷ್ಠಾ ಸ್ವತಃ. ತೇಭ್ಯಸ್ತಾ ಪಶುಪಾಲ ಪಂಕಜದೃಶಃ. ತೇಭ್ಯಸ್ತಾ ಪಶುಪಾಲ ಪಂಕಜದೃಶಃ. ತಾಭ್ಯ ಶಕ್ತಭೋಪಿ ಅಪಿ ರಾಧಿಕಾ. ತಾಭ್ಯೋಪಿ ಸಾರಾಧಿಕಾ. ತೇಭ್ಯಸ್ತಾ ಪಶುಪಾಲ ಪಂಕಜದೃಶಃ. ತಾಭ್ಯ ಅಪಿ ರಾಧಿಕಾ. ತೇಭ್ಯಃ ಪಶುಪಾಲ ಪಂಕಜದೃಶಸ್ತಭೋಪಿ ಸಾರಾಧಿಕಾ. ಪ್ರೇಷ್ಟಾಂ ತದ್ವಿತೀಯಂ ತದೀಯ ಸರಸಿ. ಪ್ರೇಷ್ಟಾಂ ತದ್ವಿಜಯಂ ತದೀಯ ಶಿರಸಿ. ಪ್ರೇಷ್ಟಾಂ
ತದ್ವಿದೀಯಂ ತದೀಯ ಸರಸಿ ತದೀಯ ಸರಸಿ ತಾಂ ನಾಶ್ರಯೇತ ಕೃತಿ ತಾಂ ನಾಶ್ರಯೇತ ಕಃ ಕೃತಿ ಪ್ರೇಷ್ಠಾ ತದ್ವಿದೀಯಂ ತದೀಯರಸಿ ತಾಂ ನಾಶ್ರಯೇತ ಕಃ ಕೃತಿ ಆವರ್ತ ಒಟ್ಟು ವರ್ಡ್ ಮೀನಿಂಗ್ ನೋಡೋಣ. ಕರ್ಮಿಭ್ಯ ಕಾಮ್ಯಕರ್ಮಿಗಳಿಂದ ಕಾಮ್ಯಕರ್ಮಗಳಿಂದ ಪರಿತಃ ಎಲ್ಲ ರೀತಿಯಲ್ಲಿಯೂ ಹರೇ ದೇವೋತ್ತಮ ಪರಮಪುರುಷನಾದ ಹರಿಯು ಪ್ರೀತಿಯಿಂದಾಗಿ ವ್ಯಕ್ತಿಂ ಯಯುಹು ಶಾಸ್ತ್ರದಲ್ಲಿ ಹೇಳಿದೆ. ಜ್ಞಾನಿನಃ ಜ್ಞಾನಿಗಳು ತೇಭ್ಯಃ ಅವರಿಗಿಂತ ಜ್ಞಾನ ವಿಮುಕ್ತ ಜ್ಞಾನದಿಂದ ಮುಕ್ತಿ ಪಡೆದ ಭಕ್ತಿ ಪರಮ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರ ಪ್ರೇಮ ಏಕನಿಷ್ಠ ಭಗವಂತನ ಬಗ್ಗೆ ಶುದ್ಧ ಪ್ರೇಮ ನಿಷ್ಠೆಯುಳ್ಳವರು ತತಃ ಅವರಿಗಿಂತ ಉತ್ತಮ ತೇಭ್ಯ ಅವರಿಗಿಂತಲೂ ತಾಹ ಅವರು ಪಶುಪಾಲ ಪಂಕಜ ದೃಶಃ ಗೋಪಾಲಕನಾದ ಕೃಷ್ಣನನ್ನೇ ಸದಾ ನಂಬಿರುವ ಗೋಪಿಯರು ತಾಭ್ಯ ಅವರಿಗಿಂತ ಅಪಿ ಖಂಡಿತವಾಗಿ ಸ ಆಕೆ ರಾಧಿಕಾ ಶ್ರೀಮತಿ ರಾಧಿಕೆ ಪ್ರೇಷ್ಠ ತುಂಬಾ ಪ್ರೀತಿ ಪಾತ್ರಳು ತದ್ವತ್ ಅದೇ ರೀತಿ ಇಯಂ ಈ ತದೀಯ ಸರಸಿ ಆಕೆಯ ಸರೋವರವಾದ ರಾಧಾಕುಂಡವು ತಾಂ ರಾಧಾಕುಂಡವನ್ನು ನ ಆಶ್ರಯೇತ್ ಆಶ್ರಯಿಸುವುದಿಲ್ಲ ಕಹ ಯಾರು ತಾನೇ ಪುಣ್ಯವಂತನು ಕೃತಿ ಪುಣ್ಯವಂತನು ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಅನುವಾದ ಓದ್ತೀರಾ? ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಂತ. ಓದಿ ಮಾತಾಜಿ. ಎಲ್ಲಾ ತರಹದ ಕರ್ಮಿಗಳಲ್ಲಿ ಜೀವನದ ಮೌಲ್ಯಗಳ ಬಗೆಗೆ ಜ್ಞಾನವುಳ್ಳವನೆಂದು ಪರಮಪ್ರಭುವಾದ ಶ್ರೀ ಮೆಚ್ಚುತ್ತಾನೆ. ಅಂತಹ ಅನೇಕ ಜ್ಞಾನಿಗಳಲ್ಲಿ ನಿಜವಾಗಿ ತನ್ನ ಜ್ಞಾನ ಬಲದಿಂದ ಮುಕ್ತಿ ಹೊಂದಿದ ಜ್ಞಾನಿಯು ಭಕ್ತಿ ಸೇವೆಯನ್ನು ಅವಲಂಬಿಸಬಹುದು. ಅವನು ಇತರರಿಗಿಂತ ಶ್ರೇಷ್ಠನು. ಆದರೆ ಕೃಷ್ಣನ ಬಗೆಗೆ ಪರಿಶುದ್ಧ ಪ್ರೇಮವನ್ನು ಸಾಧಿಸಿದವನು ಅವನಿಗಿಂತ ಶ್ರೇಷ್ಠ. ಗೋಪಿಯರು ಭಕ್ತಾಗ್ರೇಸರರಿಗಿಂತಲೂ ಶ್ರೇಷ್ಠ, ಏಕೆಂದರೆ ಅವರು ದಿವ್ಯ ಗೋಪಾಲಕನಾದ ಶ್ರೀಕೃಷ್ಣನನ್ನೇ ಸದಾ ನಂಬಿರುತ್ತಾರೆ. ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿಯು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ಶ್ರೀಕೃಷ್ಣನಿಗೆ ಅವಳು ಎಷ್ಟು ಪ್ರಿಯವೋ ಅವಳ ಕುಂಡವು ಸರೋವರ ಅಷ್ಟೇ ಪ್ರಿಯ. ಆದ್ದರಿಂದ ಯಾರು ತಾನೇ ರಾಧಾಕುಂಡದಲ್ಲಿ ವಾಸಿಸುವುದಿಲ್ಲ. ಭಾವಾವೇಶ
ತುಂಬಿದ ಭಕ್ತಿ ಭಾವದಿಂದ ಅಪ್ರಾಕೃತ ಭಾವ ಆಧ್ಯಾತ್ಮಿಕ ಶರೀರದೊಂದಿಗೆ ತಮ್ಮ ಅಷ್ಟಕಾಲೀಯ ಲೀಲೆಯನ್ನು ಅವರ 8 ಬಗೆಯ ನಿತ್ಯ ಲೀಲೆಗಳನ್ನು ಮಾಡುವ ದಿವ್ಯ ದಂಪತಿಗಳಾದ ಶ್ರೀ ರಾಧಾ ಗೋವಿಂದರಿಗೆ ಯಾರು ತಾನೇ ದಿವ್ಯ ಸೇವೆಗೈಯುವುದಿಲ್ಲ. ನಿಜವಾಗಿ ರಾಧಾಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನು ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದ್ತೀರಾ ಹರೇ ಭಾವಾರ್ಥ? ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ. ಓದಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದುಡಿದು ಐಹಿಕ ಲಾಭಗಳನ್ನು ಪಡೆಯ ಬಯಸುವವರನ್ನು ಕರ್ಮಿಗಳೆಂದು ಕರೆಯುತ್ತಾರೆ. ಈ ಐಹಿಕ ಜಗತ್ತಿನ ಜೀವಿಗಳೆಲ್ಲರೂ ಮಾಯೆಯ ಮೋಡಿಗೆ ಒಳಗಾಗಿದ್ದಾರೆ. ವಿಷ್ಣು ಶಕ್ತಿ ಪರಾಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾಪರ ಅವಿದ್ಯಾಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರ್ ಇಷತ್ತೆ ವಿಷ್ಣು ಪುರಾಣ. ಋಷಿಗಳು ದೇವೋತ್ತಮ ಪರಮ ಪುರುಷನ ಶಕ್ತಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಅವೆಂದರೆ ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಐಹಿಕ ಶಕ್ತಿ. ಐಹಿಕ ಶಕ್ತಿಯನ್ನು 3ನೇ ದರ್ಜೆಯ ಶಕ್ತಿ ಎಂದು ಪರಿಗಣಿಸಲಾಗಿದೆ. ತೃತೀಯ ಶಕ್ತಿ. ಜೀವಿಗಳು ಕೇವಲ ನಾಯಿ ಹಂದಿಗಳಂತೆ ಇಂದ್ರಿಯ ಸುಖ ಪಡಲು ಕಷ್ಟಪಟ್ಟು ದುಡಿಯುತ್ತಾರೆ. ಕೆಲವು ಕರ್ಮಿಗಳು ಈ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ಅವರು ಪುಣ್ಯಬಲದ ಫಲದಿಂದ ಅವರು ಸ್ವರ್ಗಲೋಕಕ್ಕೆ ಏರುತ್ತಾರೆ. ತಮ್ಮ ಪುಣ್ಯಕರ್ಮಗಳ ಫಲ ಮುಗಿದು ಹೋದ ಮೇಲೆ ಅವರು ಮತ್ತೆ ಮರ್ತ್ಯಲೋಕಕ್ಕೆ ಈ ಭೂಮಿಗೆ ಮರಳುತ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿನಶ್ಯಂತಿ. ವೇದಗಳಲ್ಲಿ ವಿಶಂತಿ. ವೇದಗಳಲ್ಲಿ ಹೇಳಿರುವಂತೆ ನಡೆಯುವವರು ಭಗವಂತನ ಪ್ರೀತ್ಯರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅವರು ಊರ್ಧ್ವ ಲೋಕಗಳಿಗೆ ಏರುತ್ತಾರೆ. ಅಂತಹ ಕರ್ಮಿಗಳು ಕೃಷ್ಣನಿಗೆ ಖಂಡಿತ ಪ್ರಿಯರಾಗಿರುತ್ತಾರೆ. ಯದಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮಿ ಅಹಂ. ಯಾರು ನನಗೆ ಹೇಗೆ ಶರಣಾಗುವರೋ ಅವರವರಿಗೆ ನಾನು ಹಾಗೆ ಪುರಸ್ಕರಿಸುವೆ. ಪಾಪ ಕಾರ್ಯ ಮಾಡುವವರು ಕರ್ಮಿಗಳು ಪತಿತರಾಗಿ ಪ್ರಾಣಿಗಳಾಗಿ ಮರಗಳಾಗಿ ಗಿಡಗಳಾಗಿ ಹುಟ್ಟುತ್ತಾರೆ. ಮಾನವ ಜನ್ಮದ ಉದ್ದೇಶ ಸಂಸಾರಕ್ಕಂಟಿರುವ ತ್ರಿವಿಧ ತಾಪತ್ರಯಗಳಿಂದ ಹೊರಬರುವುದು. ದುರದೃಷ್ಟವಶಾತ್ ಕಾಮ್ಯಕರ್ಮಿಗಳಿಗೆ ಧನಪಿಶಾಚಿ ಹಿಡಿದಿದೆ. ನೂನಂ ಪ್ರಮತ್ತಃ ಕುರುತೆ ವಿಕರ್ಮ ಯತ್ ಇಂದ್ರಿಯ ಪ್ರೀತಿ ಅಪ್ರಣೋತಿ ನ ಸಾಧು ಮನ್ಯೆ ಯತ್ ಆತ್ಮನೋಯಂ ಅಸನ್ ಅಪಿ ಕ್ಲೇಶದ ಸದೇಹ. ಶ್ರೀಮದ್ ಭಾಗವತ 5:5-4. ಕೇವಲ ಇಂದ್ರಿಯ ಸುಖಕ್ಕಾಗಿ ನಾಯಿಗಳಂತೆ ಹಂದಿಗಳಂತೆ ದುಡಿಯುವ ವಿಷಯಾಸಕ್ತರು ನಿಜವಾಗಿ ಹುಚ್ಚರು. ಅವರು ಕೇವಲ ಇಂದ್ರಿಯ ಸುಖಕ್ಕೋಸ್ಕರ ಎಲ್ಲಾ ರೀತಿಯ ಹೇಕೃತ್ಯಗಳನ್ನು ಮಾಡುತ್ತಾರೆ. ಇಂದ್ರಿಯ ಸುಖದ ಕೆಲಸ ಕಾರ್ಯಗಳು ವಿವೇಕಿಗೆ ತರವಲ್ಲ, ಏಕೆಂದರೆ ಅಂತಹ ಕೆಲಸ ಕಾರ್ಯಗಳಿಂದ ಅವನಿಗೆ ಕ್ಲೇಶಮಯವಾದ ಐಹಿಕ ದೇಹ ದೊರಕುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಓದ್ಕೊಂಡು ಮುಂದೆ ಓದ್ಕೊಂಡು. ಇದು ಶ್ಲೋಕ ಓದಿ ಪ್ರಭುಜಿ. ಪರಾಭವಸ್ತಾವದ್ ಅಬೋಧಜಾತಃ ಯಾವತ್ ನ ಜಿತಾಸತೆ ಆತ್ಮತತ್ವಂ ಯಾವತ್ ಕ್ರಿಯಾ ತಾವತ್ ಇದಂ ಮನಃ ವಾಯ ಕರ್ಮಾತ್ಮಕಂ ಏನ ಶಾರೀರ ಬಂಧಃ. ಶ್ರೀಮದ್ ಭಾಗವತ 5:5-5. ಎಲ್ಲಿಯವರೆಗೆ ಒಬ್ಬನು ಜೀವನದ ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ವಿಚಾರಿಸುವುದಿಲ್ಲವೋ ಅಲ್ಲಿಯವರೆಗೆ ಒಬ್ಬನು ಸೋಲುತ್ತಾನೆ ಮತ್ತು ಅಜ್ಞಾನದಿಂದ ಉಂಟಾಗುವ ದುಃಖಗಳಿಗೆ ಒಳಗಾಗುತ್ತಾನೆ. ಅದು ಪಾಪವಾಗಲಿ ಅಥವಾ ಪುಣ್ಯಕರವಾಗಲಿ, ಕರ್ಮವು ಅದರ ಫಲಿತಾಂಶದ ಕ್ರಿಯೆಗಳನ್ನು ಹೊಂದಿದೆ. ಒಬ್ಬ ವ್ಯಕ್ತಿಯು ಯಾವುದೇ ರೀತಿಯ ಕರ್ಮದಲ್ಲಿ ತೊಡಗಿದ್ದರೆ ಅವನ ಮನಸ್ಸನ್ನು ಕರ್ಮಾತ್ಮಕ ಎಂದು ಕರೆಯಲಾಗುತ್ತದೆ. ಇದು ಫಲಪ್ರದ ಚಟುವಟಿಕೆಗಳಿಂದ ಕೂಡಿದೆ. ಎಲ್ಲಿಯವರೆಗೆ ಮನಸ್ಸು ಅಶುದ್ಧವಾಗಿರುತ್ತದೆಯೋ ಅಲ್ಲಿಯವರೆಗೆ ಪ್ರಜ್ಞೆಯು ಅಸ್ಪಷ್ಟವಾಗಿರುತ್ತದೆ ಮತ್ತು ಫಲಪ್ರದ ಚಟುವಟಿಕೆಗಳಲ್ಲಿ ಮುಳುಗಿರುವವರೆಗೆ ಅವನು ಭೌತಿಕ ದೇಹವನ್ನು ಸ್ವೀಕರಿಸಬೇಕಾಗುತ್ತದೆ.
ಓದಿ ಓದಿ. ಮನುಷ್ಯಾನಾಂ ರಹಸ್ಯೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚೀನಾಂ ವೇತಿ ತತ್ವತಃ. ಭಗವದ್ಗೀತೆ 7.3. ಕೇವಲ ತಮ್ಮ ಇಂದ್ರಿಯ ತೃಪ್ತಿಯಲ್ಲೇ ಕಾಲ ಕಳೆಯುತ್ತಿರುವ ಸಾವಿರಾರು ಲಕ್ಷಾಂತರ ಜನ ಅಜ್ಞರಲ್ಲಿ ಒಬ್ಬನು ಜ್ಞಾನದ ನೆಲೆಗೆ ಬಂದು ಜೀವನದ ಉನ್ನತ ಮೌಲ್ಯವನ್ನು ಅರಿಯಬಹುದು. ಅಂತಹ ವ್ಯಕ್ತಿಯನ್ನು ಜ್ಞಾನಿ ಎಂದು ಕರೆಯುತ್ತಾರೆ. ಕರ್ಮಿಗಿಂತ ಜ್ಞಾನಿಯು ಉತ್ತಮ. ಜ್ಞಾನಿಯಾದವನು ಕರ್ಮಿಗಳ ಅಜ್ಞಾನದಿಂದ ಮುಕ್ತನಾದರೂ ಭಕ್ತಿ ಸೇವೆಯ ನೆಲೆಗೆ ಬರದೇ ಇದ್ದರೆ ಅವನು ಇನ್ನೂ ಅವಿದ್ಯೆಯ ನೆಲೆಯಲ್ಲೇ ಇದ್ದಾನೆ ಎಂದು ಭಾವಿಸಲಾಗುವುದು. ಏಕೆಂದರೆ ಅವನಿಗೆ ಭಕ್ತಿ ಸೇವೆಯ ಬಗೆಗೆ ತಿಳುವಳಿಕೆ ಇಲ್ಲದಿರುವುದರಿಂದ ಅವನು ಭಗವಂತನ ಪಾದ ಕಮಲಗಳ ನೇರ ಪೂಜೆಯನ್ನು ಅಲಕ್ಷಿಸುತ್ತಾನೆ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಅನೇಕ ಹುಟ್ಟು ಸಾವುಗಳ ನಂತರ ಜ್ಞಾನಿಯಾದವನು ನಾನೇ ಎಲ್ಲ ಕಾರಣಗಳಿಗೂ ಕಾರಣನೆಂದು ತಿಳಿದು ನನಗೆ ಶರಣಾಗುವನು. ಅಂತಹ ಮಹಾತ್ಮನು ದುರ್ಲಭ. ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗುವವನು ಖಂಡಿತವಾಗಿಯೂ ಬುದ್ಧಿವಂತನು. ಕೃಷ್ಣ ಮಾತಾಜಿ. ಆಲ್ಫಾ ಡ್ಯಾನಿಶ್ ಯಾರು? ಹರೇ ಕೃಷ್ಣ. ಆಲ್ಫಾ ಡ್ಯಾನಿಶ್ ಹರೇ ಯಾರು? ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಶ್ರೀ ಉಪದೇಶಾಮೃತ ಶ್ಲೋಕ 10 ಭಾವಾರ್ಥ. ಭಕ್ತರೆಲ್ಲರ ಗೋಪಿಯರು ಉತ್ತಮರು. ಈ ಶ್ರೇಷ್ಠ ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿ ಅತ್ಯುತ್ತಮ. ಯಾರು ಶ್ರೀಮತ ರಾಧಾರಾಣಿಯು ಭಕ್ತಿ ಸೇವೆಯನ್ನು ಮೀರಿಸಲಾರರು. ಶೀಲ ರೂಪ ಗೋಸ್ವಾಮಿಯವರು ಚರಿತಾಮೃತ, ಲಘು ಭಾಗವತಾಮೃತ, ಉತ್ತರಾಖಂಡ 45 ಶ್ಲೋಕ. ಯಥಾ ರಾಧಾ ಪ್ರಿಯಾ ವಿಷ್ಣು ತಥಾಹ ಕುಂಡಂ ಪ್ರಿಯಂ ತಥಾ ಸರ್ವ ಗೋಪೇಷು ಸರ್ವೇಕಾ ವಿಷ್ಣುರ್ ಅತ್ಯಂತ ವಲ್ಲಭ. ಶ್ರೀಮತಿ ರಾಧಾರಾಣಿಯು ಪರಮ ಪ್ರಭುವಾದ ಕೃಷ್ಣನಿಗೆ ವಿಷ್ಣು ಪ್ರಿಯವಾದಿಯಾಗಿರುವಂತೆ ಅವಳ ಸ್ನಾನ ಸ್ಥಳವು ಹೇಳಿ ಮಾತಾಜಿ. ಬ್ಯಾಗ್ ಎತ್ಕೊಳ್ಳೋ. ಕೃಷ್ಣ ಮ್ಯೂಟ್ ಅಲ್ಲಿ ಇರಿ ಮಾತಾಜಿ. ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಸ್ಥಳವು ರಾಧಾ ಕುಂಡ ಕೃಷ್ಣನಿಗೆ ಪ್ರಿಯವಾದದ್ದು. ಗೋಪಿಯರೆಲ್ಲೆಲ್ಲ ಅವಳೊಬ್ಬಳೇ ಕೃಷ್ಣನಿಗೆ ಪಂಚಪ್ರಾಣ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಳ್ಳ ಪ್ರತಿಯೊಬ್ಬರು ಕೊನೆಗೆ ರಾಧಾ ಕುಂಡ ಸ್ನಾನಾಶ್ರಯಿಸಿ ಅಲ್ಲಿ ತಮ್ಮ ಜೀವನ ಪರ್ಯಂತ ರಾಧಾ ಕುಂಡವನ್ನಾಶ್ರಯಿಸಿ ಅಲ್ಲಿ ತಮ್ಮ ಜೀವನ ಉಪಪರ್ಯಂತ ಭಕ್ತಿ ಸೇವೆ ಮಾಡಬೇಕು. ಮೇಲ್ಮಾಡಿ ಪ್ರಭುಜಿ. ಅಷ್ಟೇನಾ ಮಾತಾಜಿ? ಆಯ್ತು. ಹಾ ಸರಿ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಭಾವಾರ್ಥದಿಂದ ಶ್ಲೋಕದಿಂದ ಏನ್ ತಿಳ್ಕೊಂಡ್ವಿ ನಾವೆಲ್ಲ? ಯಾರು ಹೇಳ್ತೀರಾ? ರಾಧಾ ರಾಣಿಯು ಹೇಳಿ, ಮುಂದುವರಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಕರ್ಮಿಗಳಿಗಿಂತ ಜ್ಞಾನಿಗಳು ಶ್ರೇಷ್ಠ ಅಂತ ತಿಳ್ಕೊಂಡ್ವಿ. ಜ್ಞಾನಿಗಳಿಗಿಂತ ಭಕ್ತರು ಶ್ರೇಷ್ಠ ಅಂತ ತಿಳ್ಕೊಂಡ್ವಿ ಪ್ರಭುಜಿ. ಹಾಗೆ ಇಲ್ಲಿ ಗೋಪಿಕೆಯರಿಂದ ರಾಧಾರಾಣಿ ಶ್ರೇಷ್ಠ ಅಂತ ತಿಳ್ಕೊಂಡ್ವಿ ಪ್ರಭುಜಿ. ಭಕ್ತರಲ್ಲಿ ಗೋಪಿಕೆಯರು ಶ್ರೇಷ್ಠರು, ಅದರಲ್ಲಿ ರಾಧಾರಾಣಿ ಶ್ರೇಷ್ಠ. ಹಾ ಪ್ರಭುಜಿ. ಓಕೆ.
ಸೊ ಆದ್ರಿಂದ ಏನ್ ಮಾಡ್ಬೇಕು ನಾವು? ರಾಧಾರಾಣಿ ಎಷ್ಟು ಪ್ರಿಯಳು ಅವಳ ರಾಧಾಕುಂಡನು ಅಷ್ಟೇ ಪ್ರಿಯ. ಶ್ರೇಷ್ಠ. ಸೊ ಆದ್ರಿಂದ ಬುದ್ಧಿವಂತವರಾದರವರು ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇದ್ದಾರೋ ಅವ್ರಿಗೆ ಕೊನೆಗೆ ರಾಧಾಕುಂಡವನ್ನು ಆಶ್ರಯಿಸಿ ತಮ್ಮ ಜೀವ ಪರ್ಯಂತ ಭಕ್ತಿ ಸೇವೆ ಮಾಡಬೇಕು. ಹರೇ ಕೃಷ್ಣ. ಸೊ ಹೇಗಿತ್ತು ಶ್ಲೋಕ ಇವತ್ತಿಂದು? ಚೆನ್ನಾಗಿತ್ತು ಪ್ರಭುಜಿ. ಚೆನ್ನಾಗಿತ್ತಾ? ಇಲ್ಲಿ ಈ ಶ್ಲೋಕದಲ್ಲಿ ಭೌತಿಕವಾದ ಕರ್ಮನಿಷ್ಠ ಚಟುವಟಿಕೆಗಳು ಮತ್ತು ಆಧ್ಯಾತ್ಮಿಕ ಭಕ್ತಿಯ ಹಂತಗಳ ಕುರಿತಾಗಿ ಇಲ್ಲಿ ವ್ಯಾಖ್ಯಾನವನ್ನು ಕೊಡಲಾಗಿದೆ. ಈ ವ್ಯಾಖ್ಯಾನವು ಕರ್ಮಿಗಳ ಸ್ಥಾನ ಮತ್ತು ಮಾಯೆಯ ಪ್ರಭಾವ, ಇದು ಮೊದಲನೇ ಪಾಯಿಂಟ್ ಈ ಶ್ಲೋಕದಲ್ಲಿ. ಈ ವ್ಯಾಖ್ಯಾನವು ನಮ್ಮ ಪ್ರಸ್ತುತ ಸ್ಥಿತಿಯೊಂದಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿ ಪ್ರಸ್ತುತ ಸ್ಥಿತಿ ಹೇಗಿದೆ ನಮ್ದು ಅಂದ್ರೆ, ಇಲ್ಲಿ ಪ್ರತಿಯೊಬ್ಬರು ಭೌತಿಕ ಲಾಭಕ್ಕಾಗಿ ಕರ್ಮದ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದೀವಿ. ಇಂತಹ ವ್ಯಕ್ತಿಗಳನ್ನ ಏನಂತ ಕರೀತಾರೆ? ಕರ್ಮಿಗಳು ಅಂತ ಕರೀತಾರೆ. ಯಾರು ಭೌತಿಕ ಒಂದು ಕರ್ಮದ ಫಲಕ್ಕೋಸ್ಕರ ಯಾರು ದುಡಿತಾರೆ ಅವರು ಕರ್ಮಿಗಳು ಅಂತ ಕರೀಲಾಗುತ್ತೆ. ಇವರೆಲ್ಲರೂ ಕೂಡ ಏನ್ ಮಾಡುತ್ತೆ, ಯಾರು ಕರ್ಮದ ಫಲಕ್ಕಾಗಿ ನಾವು ದುಡಿತೀವಿ ಅವಾಗ ನಾವು ಮಾಯೆಯ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗ್ತೀವಿ, ಸತ್ವ, ರಜಸ್ ಮತ್ತು ತಾಮಸ. ಸೊ ಈ ರೀತಿಯ 3 ಭೌತಿಕ ಜಗತ್ತಿನಲ್ಲಿಯ ಮಾಯೆಯ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ. ಸೊ ಇಲ್ಲಿ ವಿಷ್ಣು ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪರಮಪುರುಷನ ಶಕ್ತಿಗಳನ್ನು 3 ವಿಧವಾಗಿ ವಿಂಗಡಿಸ್ತಾರೆ. ಇಲ್ಲಿ ಮಾರ್ಜಿನಲ್ ಅದು ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಭೌತಿಕ ಶಕ್ತಿ. ತಟಸ್ಥ ಶಕ್ತಿ ಅನ್ನೋದನ್ನ ಮಾರ್ಜಿನಲ್ ಎನರ್ಜಿ ಅಂತ ಕರೀತಾರೆ. ಸೊ ಇಲ್ಲಿ ಭೌತಿಕ ಶಕ್ತಿಯನ್ನ ತೃತೀಯ ಶಕ್ತಿ ಅಥವಾ 3ನೇ ದರ್ಜೆಯ ಶಕ್ತಿ ಅಂತ ಅಂದ್ರೆ ಭೌತಿಕ ಶಕ್ತಿ ಅತ್ಯಂತ ಕೆಳಮಟ್ಟದ ಶಕ್ತಿ. ಈ ಶಕ್ತಿಯ ಪ್ರಭಾವದಲ್ಲಿ ಈಗ ಈ ಜೀವಿ ಏನಿದೆ, ಈ ಜೀವಿ ತೃತೀಯ ಶಕ್ತಿಯಲ್ಲಿ ಅಲ್ಲ ಇರೋದು. ಜೀವಿ ಇರೋದು ಜೀವಾತ್ಮ ಏನು, ಇವನು ಆಧ್ಯಾತ್ಮಿಕ ಶಕ್ತಿ, ಭಗವಂತನ ಶಕ್ತಿ, ಭಗವಂತನ ಕಿಡಿ ಅಲ್ವಾ ನಾವೆಲ್ಲ. ಸೊ ನಾವೇನ್ ಮಾಡಿದ್ದೇವೆ, ಈ ತಟಸ್ಥ ಶಕ್ತಿಯಿಂದ ಮೂಲಕವಾಗಿ ನಾವು ಭೌತಿಕ ಶಕ್ತಿಯಲ್ಲಿ ಬಂದು, ಭೌತಿಕ ಶಕ್ತಿಯ ಮೂಲಕವಾಗಿ ನಾವು ಭೌತಿಕ ಶಕ್ತಿಯ ಏನಿದೆ ಈ 3 ಗುಣಗಳು ಅವುಗಳಲ್ಲಿ ಸಿಗಾಕೊಂಡಿದ್ದೀವಿ. ಸಿಗಾಕೊಂಡು ಏನ್ ಮಾಡ್ತಾ ಇದ್ದೀವಿ, ಕೇವಲ ಇಂದ್ರಿಯ ಭೋಗಕ್ಕಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾಯಿ ಮತ್ತು ಹಂದಿಗಳಂತೆ ಕಠಿಣವಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಇಂತಹ ಕರ್ಮಿಗಳಲ್ಲಿ 2 ರೀತಿಯ ಕರ್ಮಿಗಳಿದ್ದಾರೆ. ಯಾರು? ಒಂದು ವೈದಿಕ ಕರ್ಮಿಗಳು ಅಂತ ಕರೀತಾರೆ. ಇವರು ಪುಣ್ಯಕರ್ಮಗಳು. ಇವರೇನ್ ಮಾಡ್ತಾರೆ, ವೈದಿಕ ಗ್ರಂಥಗಳ ನಿಯಮಗಳಿಗೆ ಅನುಸರಿಸಿ ಯಜ್ಞ ಮತ್ತು ಪುಣ್ಯ ಕರ್ಮಗಳನ್ನು ಮಾಡ್ತಾರೆ. ಸೊ ಈ ಯಾವುದೇ ಕರ್ಮಗಳನ್ನು ಮಾಡ್ಲಿ, ಅದು ನಾವು ಫಲದ ಅಪೇಕ್ಷೆಯಿಂದ ಮಾಡಿದ್ರೆ ಏನಾಗುತ್ತೆ, ಅದರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಅಂದ್ರೆ ಈ ಐಹಿಕ ಶಕ್ತಿಗಳಿಂದ, ಅಂದ್ರೆ 3 ಗುಣಗಳಿಂದ ಮುಕ್ತಿ ಸಿಗೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಉತ್ತಮ ಕಾರ್ಯಗಳನ್ನು ಮಾಡಿದ್ರೆ ಅಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಇವರು ವೈದಿಕ ಕರ್ಮಿಗಳು, ಇವರೆಲ್ಲ ಪುಣ್ಯ ಕರ್ಮಿಗಳು. ಇವರು ಸ್ವರ್ಗ ಲೋಕಗಳಿಗೆ ಹೋಗ್ತಾರೆ, ಅಂದ್ರೆ ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಅವ್ರದ್ದು ಕರೆನ್ಸಿ ಎಷ್ಟಿರುತ್ತಂದ್ರೆ, ಎಷ್ಟು ಪುಣ್ಯ ಮಾಡಿರ್ತಾರೋ ಆ ಪುಣ್ಯದ ಪ್ರಕಾರ ಹಲವಾರು ಸಾವಿರಾರು ವರ್ಷಗಳ ಕಾಲ ಅಲ್ಲಿ ಇಂದ್ರಿಯ ಸುಖವನ್ನು ಅನುಭವಿಸ್ತಾರೆ ಊರ್ಧ್ವ ಲೋಕಗಳಲ್ಲಿ. ಆದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕ್ಷೀಣೆ ಪುಣ್ಯ ಪ್ರತ್ಯಲೋಕಂ ವಿಶಂತಿ. ಅಂದ್ರೆ ಯಾವಾಗ ಪುಣ್ಯದ ಕರೆನ್ಸಿ ಮುಗಿದೋಗುತ್ತೆ ಅವರು ಮತ್ತೆ ಮರಳಿ ಭೂಮಿಗೆ ಹಿಂದಿರುಗ್ತಾರೆ. ಸೊ ಆದ್ರಿಂದ ಈ ಉತ್ತಮ ಲೋಕಗಳನ್ನು ಪಡ್ಕೊಳ್ಳೋದೇನಿದೆ, ಇದು ಕೇವಲ ಒಂದು ತಾತ್ಕಾಲಿಕ ಸುಖ ಮಾತ್ರ. ಇದು ಶಾಶ್ವತ ಪರಿಹಾರ ಅಲ್ಲ. ನಮಗೆ ಶಾಶ್ವತ ಪರಿಹಾರ ಏನಕ್ಕೆ ಬೇಕು? ಶಾಶ್ವತವಾದ ಸಮಸ್ಯೆಗಳಿಗೆ ಪರಿಹಾರ ಬೇಕು. ನಮ್ಮ ಶಾಶ್ವತ ಸಮಸ್ಯೆಗಳೇನು? ಹುಟ್ಟು, ಸಾವು, ಜರ ಮತ್ತು ವ್ಯಾಧಿ. ಈ 4 ಶಾಶ್ವತ ಪ್ರಾಬ್ಲಮ್ಗಳು, ಸಮಸ್ಯೆಗಳು, ನಮ್ದು ಡೈರೆಕ್ಟ್ ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ನಮಗೆ ಶಾಶ್ವತ ಪರಿಹಾರ ಬೇಕು. ಆದ್ರಿಂದ ನಾವು ಎಷ್ಟೇ ಪುಣ್ಯ ಕರ್ಮಗಳನ್ನು ಮಾಡಿದ್ರು ಆದ್ರಿಂದ ನಮಗೆ ಏನು ಸುಖ ಇಲ್ಲ. ಪುಣ್ಯಕರ್ಮ ಮಾಡಿದ್ರು, ಪಾಪಕರ್ಮ ಮಾಡಿದ್ರೆ ವಿಕರ್ಮ ಮಾಡ್ತೀವಿ. ಪುಣ್ಯಕರ್ಮ ಮಾಡಿದ್ರೆ ಏನಾಗುತ್ತೆ, ಅದ್ರ ಕರೆನ್ಸಿ ಎಷ್ಟಿರುತ್ತೋ ಅಲ್ಲಿವರೆಗೂ ನಾವು ಹೆಚ್ಚೆಚ್ಚು ಅಂದ್ರೆ ನಾವು ಬ್ರಹ್ಮಲೋಕದವರೆಗೆ, ಅಂದ್ರೆ ಸತ್ಯಲೋಕದವರೆಗೆ ಹೋಗ್ಬೋದು. ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಈ ಕರ್ಮದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇ ವಿಧ ಏನು ಅಂದ್ರೆ, ಇದು ಅಪುಣ್ಯ ಕರ್ಮಿಗಳು. ಇವರು ವಿಕರ್ಮಿಗಳು. ಇವರು ಯಾವುದೇ ವೈದಿಕ ನಿಯಮ ಅನುಸರಿಸೋದಿಲ್ಲ, ಮನಸ್ಸಿಗೆ ಬಂದಂತೆ ವರ್ತಿಸ್ತಾರೆ. ಅವರು ಕೇವಲ ಇಂದ್ರಿಯ ಭೋಗಕ್ಕಾಗಿ ಕ್ರೂರವಾದ ಮತ್ತು ಅನೈತಿಕ ಕಾರ್ಯಗಳನ್ನು ಮಾಡ್ತಾರೆ. ಇಂಥ ಜನರು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಶ್ರೀಮದ್ ಭಾಗವತದಲ್ಲಿ ಹೇಳಿದಂಗೆ ಹುಚ್ಚರು, ಪ್ರಮತ್ತರು. ಇಂದ್ರಿಯಗಳ ಆನಂದಕ್ಕಾಗಿ ನಾಯಿ ಮತ್ತು ಹಂದಿಗಳಂತೆ ಶ್ರಮೆ ಪಡ್ತಾರೆ. ಭೌತಿಕವಾದಿಗಳು ನಿಜವಾಗಿ ಈ ರೀತಿಯಾಗಿ ಹುಚ್ಚರು. ಅವರ ಚಟುವಟಿಕೆಗಳಿಂದ ದೊರೆಯುವ ಏನು ಭೌತಿಕ ದೇಹ ಇದೆ, ಇದು ಯಾವಾಗ ದುಃಖದಿಂದ ತುಂಬಿರ್ತದೆ. ಇಂಥ ಚಟುವಟಿಕೆಗಳು ಮನುಷ್ಯನ ಜೀವನದ ಒಂದು ಉದ್ದೇಶವನ್ನೇ ಅವು ನಾಶ ಮಾಡ್ತವೆ. ಮನುಷ್ಯನ ಜೀವನದ ಉದ್ದೇಶ ಏನು?
ನಾವು ಈ 3 ಬಗೆಯ ದುಃಖಗಳಿಂದ ಮುಕ್ತವಾಗುವುದು. ಇದು ಮತ್ತೆ ಜನ್ಮ ಮತ್ತು ಮರಣ ದುಃಖಗಳಿಂದ ಮತ್ತು ಚಕ್ರದಿಂದ ಮುಕ್ತನಾಗುವುದು. ಅದು ಜೀವನದ ಮನುಷ್ಯ ಜೀವನದ ಉದ್ದೇಶ. ನಾವು ಅದನ್ನು ಬಿಟ್ಟು ಮಿಕ್ಕಿದ ಎಲ್ಲ ಮಾಡ್ತಾ ಕೂತಿದ್ದೀವಿ. ಮತ್ತೆ ಇವೆರಡು ಈ ಕರ್ಮಿಗಳಾದ್ಮೇಲೆ ಉಳಿದವರು ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಜ್ಞಾನಿಗಳು. ಇಲ್ಲಿ ಜ್ಞಾನಿಗಳು, ಇಲ್ಲಿ ಸಾವಿರಾರು ಕರ್ಮಿಗಳಲ್ಲಿ ಒಬ್ಬ ಜ್ಞಾನಿಯ ಉನ್ನತ ಮಟ್ಟಕ್ಕೆ ಏರ್ತಾನೆ. ಸೊ ಇಲ್ಲಿ ಭಗವಂತ ಹೇಳ್ತಾನೆ, ಎಷ್ಟೋ ಜನ ನನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ತಾರೆ, ಅದ್ರಲ್ಲಿ ಒಬ್ಬರೋ ಇಬ್ರು ನಾನು ತಿಳ್ಕೊತಾರೆ ಅಂದ್ಬಿಟ್ಟು ಸಾವಿರಾರು ಜನಗಳಲ್ಲಿ. ಸೊ ಈ ಜ್ಞಾನಿಯಾದವನು ಏನ್ ಮಾಡ್ತಾನೆ, ಆತ್ಮತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಸಕ್ತಿ ಹೊಂದಿರ್ತಾನೆ. ಅವನಿಗೆ ಈ ದೇಹ ನಾನು ಅನ್ನೋ ಅಜ್ಞಾನದಿಂದ ಹೊರಗಡೆ ಬರ್ತಾನೆ. ಮತ್ತು ಕರ್ಮನಿಷ್ಠ ಚಟುವಟಿಕೆಗಳು ಅವನನ್ನು ಬಂಧಿಸುತ್ತವೆ ಅಂತ ಅವನಿಗೆ ಗೊತ್ತಿದೆ. ಆದ್ರಿಂದ ಅವನು ಕರ್ಮನಿಷ್ಠ ಚಟುವಟಿಕೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವನೇನ್ ಮಾಡ್ತಾನೆ, ಕನಿಷ್ಠ ಪಕ್ಷ ಇಂದ್ರಿಯ ಭೋಗಗಳ ಅಂಧ ಚಟುವಟಿಕೆಗಳಿಂದ ದೂರವಿರಲಿಕ್ಕೆ ಪ್ರಯತ್ನ ಪಡ್ತಾನೆ ಮತ್ತೆ ದೂರ ಇರ್ತಾನೆ. ಈ ಕಾರಣಕ್ಕಾಗಿ ಭಗವಂತ ಹೇಳ್ತಾನೆ, ಅವನು ಕರ್ಮಿಗಿಂತ ಶ್ರೇಷ್ಠ. ಯಾಕಂದ್ರೆ ಅವನು ಇಂದ್ರಿಯ ಭೋಗಗಳ ಅಂಧವಾದ ಅಂದ್ರೆ ಕತ್ತಲೆಯಂತಹ ಚಟುವಟಿಕೆಗಳಿಂದ ದೂರವಿರ್ತಾನೆ. ಇದು ಭಗವಂತ ಹೇಳೋದು. ಭಗವಂತ ಶ್ರೀಮದ್ ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ. ಆದರೆ ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಈ ಜ್ಞಾನದವನ್ನು ಪಡ್ಕೊಂಡು ನಾನು ಆತ್ಮ ಆಯ್ತು, ಭಗವಂತ ನನ್ನ ಮಾಲೀಕ ಭಗವಂತ, ನಾನು ಮತ್ತೆ ಅವನ ಸಂಬಂಧ ಏನು, ನಾನು ಅವನ ನಿತ್ಯ ಸೇವಕ, ಇಷ್ಟು ತಿಳ್ಕೊಂಡಿರ್ತಾನೆ. ಇದರಿಂದ ನಮ್ಗೆ ಜ್ಞಾನ ಸಿಗುತ್ತೆ. ಈ ಜ್ಞಾನ ನಮ್ಗೆ ಎಲ್ರಿಗೂ ಸಿಕ್ಕಿದೆ. ಇವಾಗ ನಾವು ಸುಮಾರು 3-4 ವರ್ಷದಿಂದ ಎಲ್ಲ ಈ ಕ್ಲಾಸ್ಗಳು ಕೇಳ್ತಾ ಇದೀವಿ, ನಮ್ಗೆ ಈ ಜ್ಞಾನ ಸಿಕ್ಕಿದೆ. ಆದರೆ ಈ ಜ್ಞಾನದಿಂದ ಏನು ಪರಿಪೂರ್ಣ ಆಯ್ತು ಸಿಕ್ಕಿಲ್ಲ ನಮ್ಗೆ, ಬರೀ ಜ್ಞಾನ ಸಿಕ್ಕಿದೆ. ಆದ್ರೆ ಈ ಜ್ಞಾನವನ್ನು ನಾವು ಪ್ರಯೋಜನಕ್ಕೆ ನಾವು ಇಡ್ಬೇಕು, ಅಂದ್ರೆ ವಿಜ್ಞಾನವನ್ನಾಗಿ ಕನ್ವರ್ಟ್ ಮಾಡಬೇಕು. ಅವಾಗ ಅದು ಜ್ಞಾನ ಏನಾಗುತ್ತೆ, ಅವಾಗ ಪರಿಪೂರ್ಣ ಆಗುತ್ತೆ. ಸೊ ವಿಜ್ಞಾನವನ್ನು ಹೇಗೆ ಕನ್ವರ್ಟ್ ಮಾಡೋದು, ನಾವು ನಮ್ಮನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಇಲ್ಲ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬರೀ ಜ್ಞಾನಿಯಿಂದ ಏನು ಸುಖನೂ ಇಲ್ಲ. ಕರ್ಮಿ ಮತ್ತೆ ಜ್ಞಾನಿ ಇವರಿಬ್ಬರಿಂದನೂ ಏನು ಸುಖ ಇಲ್ಲ. ಅವರು ಮತ್ತೆ ಈ ಮೃತ್ಯು ಲೋಕಕ್ಕೆ ಬರ್ತಾನೆ ಇರ್ತಾರೆ. ಸೊ ಆದ್ರಿಂದ ಜ್ಞಾನಿಗಳು ಏನ್ ಮಾಡ್ತಾರೆ, ಅನೇಕ ಜನ್ಮಗಳ ನಂತರ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ ಸುದುರ್ಲಭ. ಅನೇಕ ಜನ್ಮಗಳ ನಂತರ, ಎಷ್ಟೋ ಕೋಟ್ಯಾಂತರ ಜನ್ಮಗಳು, ಅನೇಕ ಜನ್ಮಾಂತರ ಅಂದ್ರೆ ಭಗವಂತನಲ್ಲಿ ಕೋಟ್ಯಾಂತರ ಜನ್ಮಗಳು, ನಿಜವಾದ ಜ್ಞಾನಿ ಅವನ್ ತಿಳ್ಕೊತಾನೆ ಎಲ್ಲಕ್ಕೂ ಕಾರಣ, ಸರ್ವ ಕಾರಣ ಭಗವಂತ. ಸೊ ಆದ್ರಿಂದ ಆ ಭಗವಂತನಿಗೆ ಶರಣಾಗ್ತಾನೆ. ಆದ್ರೆ ಸ ಮಹಾತ್ಮ ಸುದುರ್ಲಭ, ಅಂತಹ ಮಹಾತ್ಮ ಸಿಗುವುದು ತುಂಬಾ ಅಪರೂಪ ಅಂತ ಭಗವಂತ ಹೇಳ್ತಾನೆ. ಸೊ ಆದ್ರಿಂದ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದು ಭಕ್ತಿ ಸೇವೆಯನ್ನು ತೊಡಗಿಸ್ಕೊಳ್ಬೇಕು. ಭಕ್ತಿ ಸೇವೆಯನ್ನು ನಿಯಮ ನಿಷ್ಠೆಗಳೊಂದಿಗೆ ಪ್ರಾರಂಭಿಸಿದ ನಂತರ ಅವನೇನ್ ಮಾಡ್ತಾನೆ, ದೇವೋತ್ತಮ ಪುರುಷನ ಸ್ವಯಂ ಪ್ರೀತಿಯ ಮಟ್ಟಕ್ಕೆ ಏರ್ತಾನೆ. ಅಂದ್ರೆ ಯಾರು ಬಲವಂತ ಇಲ್ಲದೆ, ಈಗ ನಮ್ಗೆಲ್ಲ ಬಲವಂತ, ಬೆಳಿಗ್ಗೆ ಬೇಗ ಹೇಳಬೇಕು, ಮಂಗಳಾರತಿ ಅಟೆಂಡ್ ಮಾಡಬೇಕು, 16 ಸೂತ್ರ ಜಪ ಮಾಡಬೇಕು, ಇದೆಲ್ಲ ನಾವು ಬಲವಂತದಿಂದ ಮಾಡ್ತಾ ಇದೀವಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ಎಲ್ಲಿ ಓದ್ತಾ ಇದ್ದೀರಂತ ಒಂಚೂರು ಹ್ಯಾಂಡ್ ಮಾರ್ಕ್ ಹಾಕಿ. ಇಲ್ಲ, ನಾನು ಓದ್ತಾ ಇಲ್ಲ, ನಾನು ಸಮರೈಸ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹಾ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ರೆಕಾರ್ಡ್ ಆಗ್ತಾ ಇದೆ ಪ್ರಭುಜಿ ಇದು ಕ್ಲಾಸ್? ಆಗ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ರೆಕಾರ್ಡ್ ಕೊಟ್ಟಿದ್ದೀನಿ, ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆನ್ಲೈನ್ ರೆಕಾರ್ಡ್ ಕೊಟ್ಟಿದ್ದೇನೆ, ಆಗ್ತಾ ಇದೆ ಅನ್ಕೋತೀನಿ. ಸೊ ಇದು ನಾನೀಗ ಸಮರೈಸ್ ಮಾಡ್ತಾ ಇರೋದು. ನಾವು ಇಷ್ಟೊತ್ತು ಏನು ಓದಿದ್ದೀವೋ ಅದನ್ನ ಸಮರೈಸ್ ಮಾಡ್ತಾ ಇದ್ದೀನಿ, ನಾನು ಓದ್ತಾ ಇಲ್ಲ. ಓಕೆನಾ? ಓಕೆ ಪ್ರಭುಜಿ. ಓಕೆ. ಸೊ ಒಬ್ಬ ವ್ಯಕ್ತಿ ಈ ನಿಯಮ ಮತ್ತು ನಿಬಂಧನೆಗಳೊಂದಿಗೆ ಒಂದು ಭಕ್ತಿ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ. ಇದು ನಿಯಮ ನಿಬಂಧನೆಗಳು ಏನು, ನಮಗೆ ಬೆಳಗ್ಗೆ ಎದ್ದು ಬೇಗನೆ ಹೇಳಬೇಕು, ಫ್ರೆಶ್ ಆಗ್ಬೇಕು, ಮತ್ತೆ ಮಂಗಳಾರತಿ ಅಟೆಂಡ್ ಮಾಡಬೇಕು, ನಂತರ ಜಪ ಮಾಡಬೇಕು, ನಂತರ ಗುರು ಪೂಜೆ ಅಟೆಂಡ್ ಮಾಡಬೇಕು, ನಂತರ ಭಾಗವತಂ ಕ್ಲಾಸ್ ಕೇಳಬೇಕು. ಸೊ ಈ ರೀತಿಯಾಗಿ ಒಂದು ನಿಯಮಬದ್ಧ ನಿಯಮಗಳು. ಜೊತೆಗೆ ಶಿಲ ಪ್ರಭುಪಾದರು ಹೇಳಿದ್ದಾರೆ, 4 ನಾವು ನಿಯಮಗಳನ್ನು ಅನುಸರಿಸಬೇಕು. ಜೂಜಾಡಬಾರ್ದು, ಅನೈತಿಕವಾದ ಸಂಬಂಧವನ್ನು ಇಟ್ಕೋಬಾರ್ದು, ಮತ್ತೆ ನಶೆಯನ್ನು ಮಾಡಬಾರ್ದು. ಈ ರೀತಿಯಾಗಿ ಒಂದು 4 ಅವರು ಕೊಟ್ಟಿದ್ದಾರೆ. ಸೊ ಆ 4 ಫಾಲೋ ಮಾಡಬೇಕು ಮತ್ತೆ ಭಕ್ತಿ ಸೇವೆಯನ್ನು ಮಾಡಬೇಕು.
ಸೊ ಭಕ್ತನಿಗೆ ದೇವರಿಗೆ ಕೊಟ್ಟಂಥದ್ದನ್ನು ಮಾತ್ರ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ರೀತಿಯಾಗಿ ನಾವು ಭಕ್ತಿ ಸೇವೆಯನ್ನು ಪ್ರಾರಂಭ ಮಾಡ್ತೇವೆ. ಸೊ ಈ ರೀತಿಯ ಪ್ರಾರಂಭ ಮಾಡಿದ ತಕ್ಷಣ ಒಂದು ಸಮಯ ಬರುತ್ತೆ, ಅವಾಗ ನಾವು ಯಾವ್ದು ಪ್ರೇರಣೆ ಇಲ್ಲದೆ, ಅಂದ್ರೆ ಯಾರಿಂದಲೂ ಬಲವಂತವಿಲ್ಲದೆ ನಾವೇ ಇಷ್ಟ ಬಿದ್ದು ಪ್ರೀತಿಯಿಂದ ಭಗವಂತನ ಸೇವೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅಂತಹ ಹಂತ ಬಂದಾಗ ಅಂತಹ ವ್ಯಕ್ತಿ ನಾರದ, ಸನತ್ ಕುಮಾರ ಅಂತಹ ಭಕ್ತರ ಹೆಜ್ಜೆಗಳನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತಹ ಭಕ್ತರ ಸ್ಥಾನವು ಇದು ಉತ್ತಮ ಭಕ್ತರು, ಇದು ಶುದ್ಧ ಭಕ್ತರು. ಶ್ರೀಲ ಪ್ರಭುಪಾದ ಇಂಥವರೆಲ್ಲ ಶುದ್ಧ ಭಕ್ತರು. ಅಂತಹ ಭಕ್ತರ ಸ್ಥಾನ ಬಹಳ ಉನ್ನತವಾಗಿದೆ. ಆದರೆ ಈ ಗೋಪಿಯರು ಏನಿದಾರಲ್ಲ, ಈ ಗೋಪಿಯರು ಎಲ್ಲಾ ಭಕ್ತರಲ್ಲೂ ಶ್ರೇಷ್ಠರು. ಆ ಭಕ್ತರಿಗಿಂತ ಗೋಪಿಯರು ಶ್ರೇಷ್ಠರು ಅಂತೆ ಅದು ಭಗವಂತನೇ ಹೇಳ್ತಾನೆ. ಅಂತವರು ಗೋಪಿಯರು ಅವರಿಗಿಂತ ಶ್ರೇಷ್ಠರು. ಅವರು ಕೃಷ್ಣನ ಸಂತೋಷವನ್ನು ಹೊರತುಪಡಿಸಿ ಅವರಿಗೆ ಬೇರೆ ಏನೂ ಗೊತ್ತಿಲ್ಲ, ಬೇರೆ ಏನೂ ಅವ್ರು ತಿಳಿದಿಲ್ಲ. ಕೃಷ್ಣನು ಅವರು ಅವರಿಗೆ ಏನಾದ್ರೂ ಹಿಂತಿರುಗಿಸಿ ಕೊಡಬೇಕು ಅಂತ ಅವ್ರು ಎಂದಿಗೂ ಬಯಸುದಿಲ್ಲ. ಅವರು ಕೃಷ್ಣನ ಪ್ರೀತಿಯಿಂದ ಒಂದು ಪೂಜಿಸ್ತಾರೆ. ಆದ್ರೆ ಕೃಷ್ಣನಿಂದ ಏನು ಸಿಗ್ಲಿ ಅಂತ ಅವ್ರು ಬಯಸೋದಿಲ್ಲ. ಅಂದ್ರೆ ಅಪ್ರತುಯ್ಯತ ಮತ್ತು ಅಪ್ರತೀಯತ ಮತ್ತು ಅಹೈತುಕಿ, ಅಂದ್ರೆ ಯಾವುದೇ ಬಯಕೆ ಇಲ್ಲದೆ ಅವರು, ಯಾವುದೇ ಐಹಿಕ ಬಯಕೆ ಇಲ್ಲದೆ ಅವರು ಭಗವಂತನನ್ನು ಪ್ರೀತಿಸ್ತಾರೆ. ಅವರು ಎಷ್ಟೇ ಕಷ್ಟ ಆದ್ರೂ ಕೃಷ್ಣನ ಮರಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಈ ಗೋಪಿಯರ ಈ ಭಾವವನ್ನು ಅನುಭವಿಸ್ಲಿಕ್ಕೆ ಕೃಷ್ಣನ ಸೇವೆ ಮಾಡ್ತಾರೆ. ಯಾರು? ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಅವತಾರ ಎತ್ತಿ ರಾಧೆಯ ಒಂದು ಮೂಡನಲ್ಲಿ ಮನಸ್ಥಿತಿಯಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳು ಅವತಾರ ಮಾಡ್ತಾರೆ. ಅದರಿಂದ ಗೋಪಿಯ ಪ್ರೀತಿ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ. ಭಗವಂತನಿಗೆ ಅರ್ಥವಾಗುವುದಿಲ್ಲ ಗೋಪಿಯ ಪ್ರೀತಿ. ಮತ್ತೆ ಗೋಪಿಯರಿಗೆ ಏನ್ ಕೊಡ್ಬೇಕು ಅವ್ರು ಕೊಡೋ ನನಗೆ ಪ್ರೀತಿಗೆ, ಯಾವುದು ಬಯಕೆ ಇಲ್ಲದೆ ಏನ್ ನಂಗೆ ಪ್ರೀತಿ ಕೊಡ್ತಾರೆ, ಅದಕ್ಕೆ ಏನ್ ವಾಪಸ್ ಕೊಡ್ಬೇಕು ನನಗೆ ಅಂದ್ಬಿಟ್ಟು ಕೃಷ್ಣನಿಗೆ ಗೊತ್ತಾಗಲ್ಲ. ಅಷ್ಟು ಉತ್ತಮವಾದ ಪ್ರೀತಿಯನ್ನು ಅವರು ಮಾಡ್ತಾರೆ. ಮತ್ತೆ ಆ ಗೋಪಿಯರಲ್ಲಿ ರಾಧಾರಾಣಿ ಏನಿದೆ, ರಾಧಾರಾಣಿಯ ಸ್ಥಾನ ಅತ್ಯಂತ ಸರ್ವೋಚ್ಚ. ಎಲ್ಲಾ ಶ್ರೇಷ್ಠ ಗೋಪಿಗಳ ಪೈಕಿ ರಾಧಾರಾಣಿ ಎಲ್ಲರಿಗಿಂತ ಶ್ರೇಷ್ಠರು. ಏಕೆಂದ್ರೆ ಅವರ ಭಕ್ತಿ ಸೇವೆಯನ್ನು ಮೀರಿಸಲಿಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಸ್ವತಃ ಕೃಷ್ಣನಿಗೂ ಕೂಡ ರಾಧಾರಾಣಿಯ ಭಾವನೆಗಳನ್ನು, ಭಕ್ತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅವರ ಭಾವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಚೈತನ್ಯ ಮಹಾಪ್ರಭುವಾಗಿ ಅವತರಿಸ್ತಾರೆ. ಕೊನೆಗೆ ನಮ್ಮ ಆಚಾರ್ಯರು ರಾಧಾಕುಂಡದ ಬಗ್ಗೆ ಮಾತಾಡ್ತಾರೆ. ಅಂತಿಮವಾಗಿ ಇದು ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ರಾಧಾಕುಂಡದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನಾವು ನೋಡ್ಬೋದು ರಾಧಾಕುಂಡದ ಬಗ್ಗೆ ಮಾತಾಡ್ತಾರೆ. ರಾಧಾಕುಂಡ ಅತ್ಯಂತ ಪ್ರಿಯವಾದದ್ದು. ಸೊ ಆ ರಾಧಾಕುಂಡದ ಬಗ್ಗೆ ಏನ್ ಹೇಳ್ತಾರೆ ರೂಪ ಗೋಸ್ವಾಮಿಯವರು ಅಂದ್ರೆ, ಅವರು ಒಂದು ತೀರ್ಮಾನವನ್ನು ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅದು ಲಘು ಭಾಗವತ ಅಮೃತ ಉಲ್ಲೇಖದ ಮೂಲಕವಾಗಿ ಅವರು ತೀರ್ಮಾನ ಕೊಡ್ತಾರೆ. ಯಥಾ ರಾಧಾ ಪ್ರಿಯ ವಿಷ್ಣು ತಸ್ಯ ಕುಂಡ ಪ್ರಿಯ ತಥಾ ಸರ್ವ ಗೋಪೀಶು ಸವೈಕ ವಿಷ್ಣುರ್ ಅತ್ಯಂತ ವಲ್ಲಭ ಅಂತ. ಶ್ರೀಮತಿ ರಾಧಾರಾಣಿ ವಿಷ್ಣುವಿಗೆ ಎಷ್ಟು ಪ್ರಿಯಳೋ ಹಾಗೆಯೇ ಆಕೆಯ ವಾಸಸ್ಥಾನ ಮಾಡುವ ಮತ್ತು ಸ್ನಾನ ಮಾಡುವ ಸ್ಥಳವಾದ ರಾಧಾಕುಂಡ ಕೂಡ ಭಗವಂತನಿಗೆ ಅಷ್ಟೇ ಪ್ರಿಯ. ಎಲ್ಲ ಗೋಪಿಗಳ ಪೈಕಿ ಭಗವಂತನಿಗೆ ರಾಧಾರಾಣಿ ಅತ್ಯಂತ ಪ್ರಿಯರು ಅಂತ. ಆದ್ರಿಂದ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಹೊಂದಿರ್ತಾರೆ, ಪ್ರತಿಯೊಬ್ಬರು ಅಂತಿಮವಾಗಿ ರಾಧಾಕುಂಡದ ಆಶ್ರಯವನ್ನು ಪಡೆಯಬೇಕು ಮತ್ತು ಅಲ್ಲಿ ತಮ್ಮ ಜೀವನ ಪರ್ಯಂತ ಭಕ್ತಿ ಸೇವೆಯನ್ನು ಮಾಡಬೇಕು. ಇದು ಶ್ರೀಲ ರೂಪ ಗೋಸ್ವಾಮಿಯವರ ಅಂತಿಮವಾದ ತೀರ್ಮಾನ. ಹರೇ ಕೃಷ್ಣ. ಇಲ್ಲಿಗೆ 10ನೇ ಶ್ಲೋಕ ಮುಗೀತು. 11ನೇ ಶ್ಲೋಕವನ್ನು ನೋಡುವ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? 10ನೇ ಶ್ಲೋಕದಲ್ಲಿ ಯಾರಿಗಾರು ಏನಾದ್ರು ಆಡ್ ಮಾಡ್ಬೇಕಾ? ಇಲ್ಲ ಪ್ರಭುಜಿ. ಮುಂದಕ್ಕೆ 11ನೇ ಶ್ಲೋಕಕ್ಕೆ ಹೋಗೋಣ. ಪ್ರಭುಜಿ, ಹೇಳಿ ಮತ್ತೆ. ಒಂದೇ ಒಂದ್ ಪ್ರಶ್ನೆ. ಹೇಳಿ. ರಾಧಾಕುಂಡ ಅಂತಂದ್ರೆ ನಾನು ನೋಡಿಲ್ಲ ಇದುವರೆಗೂನು. ಇವಾಗ ನಾನು ನಿನ್ನೆ ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ ಕೇಳಿದ್ದು. ಅಂದ್ರೆ ಅದು ಕೊಳನ ಹೌದು, ಇಲ್ಲಿದೆ ನೋಡಿ ಪ್ರಭುಜಿ. ಅದು ರಾಧಾಕುಂಡ ಇಲ್ಲಿದೆ. ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಸ್ಕ್ವೈರ್ ಇರೋದು ರಾಧಾಕುಂಡ. ಹೌದಾ? ಇದು ಶ್ಯಾಮ್ ಕುಂಡ. ಶ್ಯಾಮ್. ಓಕೆ. ಇದು ರಾಧಾಕುಂಡದ ಮೇಲೆ 11ನೇ ಶ್ಲೋಕದಲ್ಲಿ ರಾಧಾಕುಂಡದ ಬಗ್ಗೆ ಇನ್ನಷ್ಟು ಜಾಸ್ತಿ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್. ಇನ್ನಷ್ಟು ಹೆಚ್ಚು ನಾವು ಓದ್ಲಿಕ್ಕಿದ್ದೇವೆ. ಅಂದ್ರೆ ಇದನ್ನ ನಾವು ಹೆಚ್ಚು ಪೂಜಿಸೋದ್ರಿಂದ ಅಥವಾ ಭಕ್ತಿಯಿಂದ ನಮಸ್ಕರಿಸೋದ್ರಿಂದ
ಕೃಷ್ಣನಿಗೆ ಪ್ರಿಯವಾಗುತ್ತೆ ಅಂತನಾ ಪ್ರಭುಜಿ? ಇಲ್ಲಿ ಇವರು ಈ ಹಿಂದಿನ ಶ್ಲೋಕದಲ್ಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಶ್ರೀ ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರು ರಾಧಾಕುಂಡವನ್ನು ಆಶ್ರಯಿಸಿ ಅಲ್ಲೇ ತಮ್ಮ ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಅಲ್ಲೇ ಇದ್ದುಕೊಂಡು ಜೀವನ ಪರ್ಯಂತ ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಅದು ಈಗಿನ ಕಾಲದಲ್ಲಿ ಸಾಧ್ಯ ಆಗುದಿಲ್ಲ, ಅದು ಎಲ್ರಿಗೂ ಸಾಧ್ಯ ಆಗುದಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ, ನಾವು ಎರಡು ವಿಷಯಗಳನ್ನು ಮಾಡಬಹುದು. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಭಗವಂತನನ್ನು ಇದು ಮಾಡಬಹುದು, ಧ್ಯಾನ ಮಾಡಬಹುದು. ಇನ್ನೊಂದು, ನಾವು ಯಾವಾಗ ಅಲ್ಲಿ ಏನಾದ್ರೂ ಯಾತ್ರೆಗೆ ಈ ತರ ಹೋದಾಗ ಆ ಜಾಗವನ್ನು ಖಂಡಿತವಾಗಿ ಅಲ್ಲಿ ಒಂದು ಸ್ನಾನವನ್ನು ಮಾಡುವ ಒಂದು ಇದನ್ನು ಮಾಡಿ ನಿತ್ಯ ಒಂದ್ ಸಾರಿ ಆದ್ರೂ ಸ್ನಾನ ಮಾಡಿ ಬರ್ಬೇಕು. ಅವಾಗ ರಾಧೆಯ ಕೃಷ್ಣನ ಮೇಲೆ ಅತ್ಯಂತವಾದ ಪ್ರೀತಿ ಬರುತ್ತೆ ನಮಗೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಆ ತರದೆಲ್ಲ ವ್ಯವಸ್ಥೆ ಇದೆಯಾ ಪ್ರಭುಜಿ? ಇದೆಯಂತೆ, ನಾನು ಹೋಗಿಲ್ಲ, ನಾನು ನೋಡಿಲ್ಲ. ಇಲ್ಲಿದೆ ನೋಡಿ ರಾಧಾಕುಂಡ ಎಲ್ಲ ಮಾಡ್ಬೋದು ಮಾತಾಡಿ. ಯಾಕಂದ್ರೆ ಎಲ್ಲಿ ಸ್ವಲ್ಪ ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿದೆ ಅಥವಾ ನದಿ ಆತರ ಸ್ಥಳಗಳಲ್ಲಿ ಸ್ನಾನಕ್ಕೆ ಅವಕಾಶ ಕೊಟ್ಟಾಗ ಆ ಒಂದು ಕೊಳ ಅಥವಾ ನದಿ ಅಲ್ಲಿ ಹೆಚ್ಚು ಮಲಿನವಾಗೋದೇ ಜಾಸ್ತಿ ಅಲ್ವಾ? ಹಾಗಾಗಿ ಇದು ಅಂದ್ರೆ ಪೂಜನೀಯ ಒಂದು ಭಾವದಲ್ಲಿ ನಾವು ನೋಡ್ತಾ ಇದೀವಿ ರಾಧಾಕುಂಡನ. ಹಾಗಾಗಿ ಅಲ್ಲಿ ಮಾತಾಜಿ ಅಲ್ಲಿ ಹೋದವರು ಕೆಲವರು ನಾವು ಅದು ಅಷ್ಟು ಶ್ರೇಷ್ಠರಲ್ಲ ಅಂತ ಅಲ್ಲಿ ನೀರ್ ತಗೊಂಡು ಬರೀ ಪ್ರೋಕ್ಷಣೆ ಮಾಡ್ಕೋತಾರಂತೆ. ಹಂಗಲ್ಲ ಮಾತಾಜಿ, ಆ ನೀರು ಗಂಗಾ ಪ್ರತಿ ಕ್ಷಣನು ಒಂದೊಂದು ಕ್ಷಣಕ್ಕೂ ಪವಿತ್ರ ಆಗ್ತದ. ಅದು ಅಲ್ಲಿ ಸ್ನಾನ ಮಾಡ್ಲೇಬೇಕು, ಎಲ್ಲಾ ಪವಿತ್ರ ನದಿ ಒಳಗೆ. ಅದೇ ಮಾತಾಜಿ, ಮಾಡ್ಲೇಬೇಕು. ಆದ್ರೆ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಜನ ಅದನ್ನ ಮಲಿನ ಮಾಡದೆ ಹೆಚ್ಚಲ್ವಾ? ಹಾಗಾಗಿ ಮಾತಾಜಿ ಸದ್ಯಕ್ಕಂತೂ ಕ್ಲೀನ್ ಆಗಿದೆ. ಪ್ರಭುಜಿ ಅಲ್ಲಿ ಸ್ನಾನ ಮಾಡುವ ವ್ಯವಸ್ಥೆ ಇಲ್ಲ. ಅಲ್ಲಿ ಖಾಲಿ ಕೈಕಾಲು ಮುಖ ತೊಳೆದುಕೊಂಡು ನೀರು ತಲೆಗೆ ಹೌದು, ಸ್ನಾನ ಮಾಡುವುದು ಇದು. ಅದು ಹೊಳೆ ಅಲ್ಲ ಪ್ರಭುಜಿ, ಹೊಳೆ ಅಲ್ಲ ಅದು, ಅದು ಕುಂಡನಾಗಿದೆ. ಅದು ಒಂದು ಕುಂಡ ಅಷ್ಟೇ, ಅದು ಕುಂಡ. ಪ್ರಭುಜಿ ಅದು ಯಾವ ಸೈಡ್ ಬರುತ್ತೆ ಪ್ರಭುಜಿ ರಾಧಾಕುಂಡ? ಅಷ್ಟು ನನಗೆ ಗೊತ್ತಿಲ್ಲ. ಮತ್ತೆ ಯಾರು ಹೋಗಿ ಬಂದಿದಾರೋ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ನಾನು ಹೋಗಿಲ್ಲ. ಬೃಂದಾವನದಲ್ಲಿದೆ, ನಾನು ಹೋಗಿಲ್ಲ. ಈ ಬೃಂದಾವನ ಯಾತ್ರೆ ಮಾಡಿದಾಗ ಹೋಗಿ ಬನ್ನಿ, ಅವಕಾಶ ಆದ್ರೆ. ನೆನ್ನೆ ಮಾತಾಜಿ ಹೇಳ್ತಾ ಇದ್ರಲ್ಲ ಬೃಂದಾವನ ಹತ್ರ, ಅಂದ್ರೆ ನಾವ್ ಹೋದ್ರೆ ದೆಹಲಿಯಿಂದ ಆ ಕಡೆ ಹೋದ್ರೆ ಎಲ್ಲ ಮಥುರಾ, ಬೃಂದಾವನ, ಇದನ್ನೆಲ್ಲ ನೋಡಿ ವೀಕ್ಷಣೆ ಮಾಡಿ ನೀಟಾಗಿ ಬರ್ಬೋದು. ಒಂದ್ ವಾರನಾದ್ರೂ ಬೇಕಾಗುತ್ತೆ ಅಂತ. ಅದೇ ಹೋಗಿ ಬನ್ನಿ, ಯಾರಿಗಾರು ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಅವಕಾಶ ಬಿಡ್ಬೇಡಿ. ನಮಗೂ ಅವಕಾಶ ಸಿಕ್ಕಿತ್ತು, ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾವು ಹೋಗಿ ಬಂದವರು. ನೀವು ಬೆಸ್ಟ್ ಎಕ್ಸಾಂಪಲ್, ನೀವು ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಮಾತಾಜಿಗೆ ರಾಧಾಕುಂಡ, ಶ್ಯಾಮಕುಂಡದ ಬಗ್ಗೆ. ಅದೇ ರಾಧಾಕುಂಡದ ಹತ್ತಿರವೇ ಇನ್ನೊಂದು ಉಂಟು ದೇವ್ರದ್ದು, ಶ್ಯಾಮಕುಂಡ. ಪಕ್ಕದಲ್ಲಿ ಇದೆಯಲ್ಲ? ಹೌದು, ಪಕ್ಕದಲ್ಲೇ ಇದ್ದದ. ಅದೇ ಫೋಟೋದಲ್ಲಿ ನೋಡೋದಲ್ಲ, ಪಕ್ಕದಲ್ಲೇ ಇದೆಯಲ್ಲ? ಹೌದು, ಹತ್ರ ಉಂಟು ಎರಡು. ಶ್ಯಾಮಕುಂಡದಲ್ಲಿ ಸ್ನಾನ ಮಾಡಕ್ ಆಗಲ್ಲ ಪ್ರಭು. ಇದ್ರಲ್ಲಿ ಶ್ಯಾಮಕುಂಡಲ್ಲಿ ಸ್ನಾನ ಮಾಡ್ಬೋದು, ರಾಧಾಕುಂಡದಲ್ಲಿ ಸ್ನಾನ ಮಾಡಕ್ ಆಗಲ್ಲ. ಸುಮ್ನೆ ತಲೆ ಮೇಲೆ ಯಾರಾದ್ರೂ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡ್ಬೋದು. ಆದ್ರೆ ನಾವಲ್ಲಿ ನಮ್ಗೆ ಒಂದ್ ಸ್ವಲ್ಪ ಇದು ನಾವೇ ಶುದ್ಧವಾಗಿರಲ್ಲ ಅಂದ್ಬಿಟ್ಟು ಅಲ್ಲಿ ಮಾಡ್ಕೊಳಕ್ಕೆ ನಾವೇ ಸ್ವಲ್ಪ ಮನಸ್ಸು ಸ್ವಲ್ಪ ಇದಾಗುತ್ತೆ. ಬಟ್ ಅಲ್ಲಿ ಸ್ನಾನ ಮಾಡಿದ್ರೆ ಕೃಷ್ಣ ಪ್ರೇಮ, ಅತ್ಯಂತ ಉತ್ತಮವಾದ ಕೃಷ್ಣ ಪ್ರೇಮ ಸಿಗುತ್ತೆ. ಮಾತಾಜಿ ಅದೇ ಒಂದ್ ಬಾಟಲ್ ನಲ್ಲಿ ನೀರ್ ಹಾಕೊಂಡ್ ಬಂದ್ಬಿಟ್ಟು ಮನೆಯಲ್ಲಿ ಮಾಡ್ಬಿಟ್ರೆ ಮಾಡ್ಬೋದು. ಮತ್ತೆ ನಾವೆಲ್ಲ ಹಂಗೆ ಮಾಡ್ಬಿಟ್ರೆ ಶುದ್ಧಿ ಆಗ್ಬಿಡುತ್ತಲ್ಲ. ಬಾಟ್ನಲ್ಲಿ ತುಂಬಿಸ್ಕೊಂಡು ತಗೊಂಡ್ ಬಂದ್ರೆ ಏನ್ ತೊಂದ್ರೆ ಇಲ್ಲ, ಮನೇಲೆಲ್ಲ ಶುದ್ಧ. ಮನೆಯವ್ರಿಗೆಲ್ಲರಿಗೂನು ಆಗುತ್ತಲ್ಲ. ನಾವು ತಕೊಂಡ್ ಬಂದಿದ್ದು ಬಾಟಲಿ ತುಂಬಿಸ್ಕೊಂಡು. ಓಕೆ, ಅದು ಉತ್ತಮವಾದ ಒಂದು ಸಜೆಷನ್. ನಾನು ಹೋಗಿಲ್ಲ, ನನಗೂ ಅವಕಾಶ ಸಿಕ್ಕಿಲ್ಲ ಹೋಗ್ಲಿಕ್ಕೆ. ಅವರ ಕೃಪೆ ಎಲ್ಲಿವರೆಗೂ ನಮ್ಮ ಅಪ್ಪಾಜಿ ಅವರು ಪಂಡರಪುರಕ್ಕೆ ಹೋಗ್ತಿದ್ರಲ್ವಾ, ಅಲ್ಲಿ ಹೊಳೆಯಲ್ಲಿ ತರ್ತಿದ್ರು ಮಾತಾಜಿ, ಹಂಗಾಗಿ ನಮ್ಗೆ ಗೊತ್ತು. ಅದೂನು ರಾಧಾ ಇದು ಪಾಂಡುರಂಗ ರುಕ್ಮಿಣಿ ಅಂದ್ರೇನು ಅದು ಕೃಷ್ಣ ರುಕ್ಮಿಣಿನೋ ಅನ್ನೋ ತರ ಅದೇ ಕೃಷ್ಣನೇ ಮಾತಾಜಿ. ಅದು ಅದೇ ಕೃಷ್ಣ, ಅದೇ ಹೆಸರು ನಾನಾ ತರ ಹೆಸರು ಇರುತ್ತಲ್ವಾ, ಹಂಗಾಗಿ ಕೃಷ್ಣ ರುಕ್ಮಿಣಿ, ಪಾಂಡುರಂಗ ರುಕ್ಮಿಣಿ ಅಂತ ಅಲ್ಲಿ ಹೋಗ್ತಿದ್ರು ನಮ್ಮ ಅಪ್ಪ ಅವರು. ಅಲ್ಲಿಂದ ಹೊಳೆಯಿಂದ ನೀರ್ ತಂದು ನಮ್ಗೆಲ್ಲ ಹಾಕ್ತಿದ್ರು ಬಕೆಟಿಗೆ.
ಹಬ್ಬದಾಗೆಲ್ಲ ನಾವು ಶುದ್ಧಿ ಆಗ್ತಿದೀವಿ ಮಾತಾಜಿ. ಅಲ್ಲಿ ಇದು ಮಾತಾಜಿ ಚಂದ್ರಭಾಗ ನದಿ ಇದ್ದದಲ್ಲಿ ಪಂಡರಪುರದಲ್ಲಿ. ಇಲ್ಲ ಮಾತಾಜಿ, ನಮ್ಮ ಅಪ್ಪಾಜಿ ಅವರು ಹೋಗ್ತಾ ಇದ್ರ, ವರ್ಷ ಹೋಗ್ತಿದ್ರಲ್ಲ, ತರ್ತಿದ್ರು. ವರ್ಷಕ್ಕಾಗಷ್ಟು ಯಾವಾಗ ಆಗ್ತಾ ನಮಗೆ ಯಾವಾಗ ಹುಷಾರಿಲ್ದಂಗ ಆಗುತ್ತೋ ಅವಾಗೆಲ್ಲ ಹಾಕ್ತೇನೆ ಮಾಡ್ತಿದೀವಿ ಮಾತಾಜಿ ನಾವು. ಅದು ತುಂಬಾ ಒಳ್ಳೆ ಇದು ತೀರ್ಥ ಅಲ್ಲ, ಅದು ತೀರ್ಥ ಸ್ನಾನ. ತೀರ್ಥ ಸ್ಥಾನದಲ್ಲಿ ಇದ್ದದೆಲ್ಲ ತುಂಬಾ ಒಳ್ಳೇದಿರ್ತದೆ. ಲೋಕಾನಂದ್ ನೋಡೋಣ ಮಗರೇ. ಹರೇ ಕೃಷ್ಣ ಪ್ರಭುಜಿ. ಮಾಡಿ ಮುಂದುವರಿಸಿ. ನಮ್ದು ಮಾಡೋಣ. ಸೊ ಶ್ಲೋಕಾನಂದ್ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ ಅನ್ಸುತ್ತೆ. ಸೊ ಶ್ಲೋಕಾನಂದ್ ಓದ್ಬಿಟ್ಟು ಅನುವಾದ ಓದ್ಬಿಟ್ಟು ಬಿಟ್ಟಿರೋಣ. ಡಿಸ್ಕಷನ್ ನಾಳೆ ಮಾಡೋಣ. ನಾನು ಓದ್ತೇನೆ, ಆಮೇಲೆ ರಿಪೀಟ್ ಮಾಡೋಣ. ಕೃಷ್ಣಸ್ಯ ಉಚ್ಚೇ ಪ್ರಣಯ ವಸತಿ ಪೇಯಸೀಭ್ಯಾ ಅಪೀರಾದಾ ಕುಂಡಂ ಚ ಅಸ್ಯ ಮುನಿಭಿಃ ಅಭಿತಃ ತಾಕೇವ ವಿದಾಯಿ ಯತ್ ಪ್ರೇಷ್ಟೇ ಅಪಿ ಅಲಂ ಅಸುಲಭಂ ಕಿಂ ಪುನಃ ಭಕ್ತಿಭಾಜಾಂ ತತ್ ಪ್ರೇಮ ಇದಂ ಸಕೃತ್ ಅಪಿ ಸರಸ್ನಾತು ಅವಿಷ್ಕರೋತಿ. ಈಗ ರಿಪೀಟ್ ಮಾಡೋಣ. ಕೃಷ್ಣಸ್ಯ ಉಚ್ಚೈ ಪ್ರಣಯ ವಸತಿ ಪ್ರೇಯಸೀಭ್ಯಾ ಅಪಿರಾಧಾ ಕೃಷ್ಣಸ್ಯ ಉಚ್ಚೇ ಪ್ರಣಯ ವಸತಿ ಪ್ರೇಯಸೀಭ್ಯೋ ಅಪಿರಾಧಾ ಕುಂಡಕಾಸ್ಯ ಮುನಿಭಿರ್ ಕುಂಡಂ ಚಾಸ್ಯ ಮುನಿಭಿಃ ಅಭಿತಃ ತಾವೇಕವ್ಯದಾಯಿ ಚ ಅಸ್ಯ ಮುನಿಭಿಃ ಅಭಿತಃ ತಾ ಏಕವ್ಯದಾಯಿ ಕುಂಡಕಾಸ್ಯ ಮುನಿಭಿರ್ ಅಭಿತಸ್ತಾದೃಗ್ಯೇವ ವ್ಯದಾಯಿ ಯತ್ ಪ್ರೇಷ್ಟೇರ್ ಆಪ ಅಲಂ ಅಸುಲಭಂ ಯತ್ ಪ್ರೇಷ್ಟೇರ್ ಆಪ್ ಆಲಂ ಅಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ ಪ್ರೇಮೇದಂ ಸಕೃದಾಪಿ ಸಾರಃ ಸ್ನಾತುರ್ ಅವಿಷ್ಕರೋತಿ ತತ್ ಪ್ರಮೇದಂ ಸಕೃದಾಪಿ ಸಾರಃ ಸ್ನಾತುರ್ ಆವಿಷ್ಕರೋತಿ ಹೊರಟೋಡ್ ಮೀನಿಂಗ್ ನೋಡೋಣ. ಕೃಷ್ಣಸ್ಯ ಶ್ರೀಕೃಷ್ಣನ ಉಚ್ಚೆ ಶ್ರೇಷ್ಠವಾದ ಪ್ರಣಯ ವಸತಿ ಪ್ರಣಯ ವಸ್ತು ಪ್ರೇಯಸೀಭ್ಯ ಅನೇಕ ಗೋಪಿಯರಲ್ಲಿ ಅಪಿ ಖಂಡಿತವಾಗಿ ರಾಧಾ ಶ್ರೀಮತಿ ರಾಧಾರಾಣಿ ಕುಂಡಂ ಸರೋವರವನ್ನು ಚ ಮತ್ತು ಅಸ್ಯಾಹ ಅವಳ ಮುನಿಭಿಃ ಮಹರ್ಷಿಗಳಿಂದ
ಮಹರ್ಷಿಗಳಿಂದ ಅಪಿತಃ ಎಲ್ಲ ಅಂಶಗಳಲ್ಲಿ ಅಪಿತಃ ಎಲ್ಲ ಅಂಶಗಳಲ್ಲಿ ತಾಕೇವ ಅದೇ ರೀತಿ ತಾಕೇವ ಅದೇ ರೀತಿ ವ್ಯದಾಯಿ ವಿವರಿಸಲಾಗಿದೆ ವ್ಯದಾಯಿ ವಿವರಿಸಲಾಗಿದೆ ಯತ್ ಯಾವ ಪ್ರೇಷ್ಟೆ ಭಕ್ತರೋತ್ತಮರಿಂದ ಅಂತಿರ್ಬೇಕದು ಭಕ್ತರೋತ್ತಮರಿಂದ ಭಕ್ತೋತ್ತಮರಿಂದ ಅಪಿ ಕೂಡ ಅಲಂ ಸಾಕು ಅಸುಲಭಂ ಪಡೆಯಲು ಕಷ್ಟ ಕಿಂ ಯಾವುದು ಭಕ್ತಿ ಬಾಜಾಂ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರಿಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರಿಗೆ ತತ್ ಅದು ಪ್ರೇಮ ಭಗವಂತನ ಬಗೆಗೆ ಪ್ರೇಮವು ಭಗವಂತನ ಬಗೆಗೆ ಪ್ರೇಮವು ಇದಂ ಇದು ಸಕೃತ್ ಒಮ್ಮೆ ಅಪಿ ಕೂಡ ಸರಹ ಸರೋವರದಲ್ಲಿ ಸ್ನಾತುಹು ಸ್ನಾನ ಮಾಡಿದವನ ಆವಿಷ್ಕರೋತಿ ಜಾಗೃತಿಗೊಳಿಸುತ್ತದೆ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಸಂತೋಷಕದಾಯಕ ವಸ್ತುಗಳಲ್ಲೆಲ್ಲ ವ್ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಎಲ್ಲ ಅಂಶಗಳಲ್ಲೂ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೆ ದುರ್ಲಭ, ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ. ಒಬ್ಬನು ಒಮ್ಮೆ ಈ ಪುಣ್ಯ ಜಲದಲ್ಲಿ ಬಿದ್ದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗುತ್ತದೆ. ರಿಪೀಟ್ ಮಾಡೋಣ. ಸಂತೋಷದಾಯಕ ವಸ್ತುಗಳಲ್ಲೆಲ್ಲ ವ್ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಎಲ್ಲ ಅಂಶಗಳಲ್ಲೂ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ಮಹರ್ಷಿಗಳು ಹೇಳಿದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೆ ದುರ್ಲಭ. ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ. ಒಬ್ಬನು ಒಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗುತ್ತದೆ. ಭಾವಾರ್ಥ ಯಾರು ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಅವಾಗ್ಲೇ ಓದ್ದವ್ರು ಬೇಡ. ಹರೇ ಕೃಷ್ಣ ಪ್ರಭುಜಿ, ವ್ರಜಭೂಮಿ ವ್ರಜಭೂಮಿ ಅಂದ್ರೆ ಹೇಳಿ ಪ್ರಭು. ವ್ರಜಭೂಮಿ ಅಂದ್ರೆ ಏನು ಪ್ರಭುಜಿ? ವ್ರಜಭೂಮಿ ಅಂದ್ರೆ ಅದು ಮಥುರಾ, ಬೃಂದಾವನ ಇವೆಲ್ಲ ಇದೆಯಲ್ಲ, ಅದು ಸುತ್ತಮುತ್ತಲ ಸುಮಾರು 85 ಸ್ಕ್ವೇರ್ ಕಿಲೋಮೀಟರ್ ಏರಿಯಾಗೆ ವ್ರಜಭೂಮಿ ಅಂತ. ಲಿಟರಲ್ ಮೀನಿಂಗ್ ವ್ರಜ ಅಂದ್ರೆ ರಜಾ ಅಂದ್ರೆ ಲಿಟ್ರರಿ ಮೀನಿಂಗ್ ನಾನು ಯಾವತ್ತು ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ಲಿಲ್ಲ. ಇವತ್ತು ನೀವು ಕೇಳಿದಿರ ಭಗವಂತ ವಾಸಿಸಿದ ಸ್ಥಳ ಅಂತ ಒಂದು ಅನ್ಕೋತೀನಿ. ಅದು ವ್ರಜಭೂಮಿ ಅಂದ್ರೆ ಅಲ್ಲಿ ವ್ರಜವಾಸಿಗಳು ಅಂತಾನು ಕರೀತಾರೆ ಅಲ್ಲಿರೋ ಜನಗಳಿಗೆ. ಅಲ್ಲಿ ಗೋಪಿಕೆಯರು ಇರೋದ್ರಿಂದ ಅಲ್ಲಿ ವ್ರಜವಾಸಿಗಳು, ಗೋಪಿಕೆಯರು, ಗೋಪಪಾಲಕರು ಇರೋದ್ರಿಂದ ಅಲ್ವಾ ಪ್ರಭುಜಿ? ಹಂಗಂತ ನಾನು ಸ್ನೇಹಿತರೆಲ್ಲ ಇದ್ರಲ್ಲ ಅಲ್ಲಿ ವ್ರಜಭೂಮಿಯಲ್ಲಿ, ಅವರೊಟ್ಟಿಗೆಲ್ಲ ಆಟ ಆಡಿದ್ರಲ್ಲ,
ಅದಕ್ಕೆ ವ್ರಜಭೂಮಿ ಅಂತ ಕರೀತಾರೆ. ಯಾಕೆ ವ್ರಜಭೂಮಿ ಅಂತ ಕರೀತಾರೆ ಆದ್ರೆ ಎಷ್ಟು ಯಾವ್ಯಾವ ಏರಿಯಾದಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಸ್ವಲ್ಪ ಸರಿಯಾಗಿ ನೆನಪಿಲ್ಲ. ಇದು ಬೃಂದಾವನ, ಮಥುರಾ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಅಷ್ಟು ಒಂದು 85 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಅಂತ ಹೇಳ್ತಾರೆ. ಅಲ್ಲಿರೋ ವನಗಳು ಎಲ್ಲ ಸೇರ್ಕೊಳ್ಳುತ್ತವೆ, ಅದರಲ್ಲಿ ಎಲ್ಲ ಸೇರ್ಕೊಂಡು ಅದು ರಜಭೂಮಿ ಅಂತ ಕರೀತಾರೆ. ಸ್ಕ್ರೀನ್ ಶೇರ್ ಮಾಡ್ತೇನೆ, ಯಾರು ಓದ್ತೀರಾ ಅವಾಗ್ಲೇ ಓದ್ದವ್ರು ಬೇಡ, ಬೇರೆಯವರು ಓದಿ. ಹರೇ ಕೃಷ್ಣ ಪ್ರಭು. ಭಾವಾರ್ಥ ಒಂದ್ ನಿಮಿಷ. ರಾಧಾಕುಂಡ ಓದಿ ಮತ್ತೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ರಾಧಾಕುಂಡ ಏಕೆ ಅಷ್ಟು ಶ್ರೇಷ್ಠವಾದುದು? ಏಕೆಂದರೆ ಅದು ಶ್ರೀಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾದ ಶ್ರೀಮತಿ ರಾಧಾರಾಣಿಯದು. ಗೋಪಿಯರಲ್ಲೆಲ್ಲ ಅವಳೇ ಅವನಿಗೆ ಪರಮ ಪ್ರೀತಿ ಪಾತ್ರಳು. ಅದೇ ರೀತಿ ಅವಳ ಸರೋವರವಾದ ರಾಧಾಕುಂಡವು ಶ್ರೀಕೃಷ್ಣನಿಗೆ ರಾಧೆಯಷ್ಟೇ ಪ್ರಿಯವಾದುದು ಎಂದು ಮಹರ್ಷಿಗಳು ಹೇಳಿದ್ದಾರೆ. ನಿಜವಾಗಿ ರಾಧಾಕುಂಡದ ಬಗೆಗೆ ಮತ್ತು ರಾಧಾರಾಣಿಯ ಬಗೆಗೆ ಕೃಷ್ಣನ ಪ್ರೇಮ ಎಲ್ಲಾ ವಿಧಗಳಲ್ಲೂ ಒಂದೇ ಆಗಿದೆ. ರಾಧಾಕುಂಡವು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಶ್ರೇಷ್ಠ ವ್ಯಕ್ತಿಗಳಿಗೆ ದುರ್ಬಲವಾಗಿರುವಾಗ, ವೈದಿ ಭಕ್ತಿಯಲ್ಲಿ ತೊಡಗಿರುವ ಸಾಮಾನ್ಯ ಭಕ್ತರ ಬಗೆಗೆ ಹೇಳುವುದೇನಿದೆ? ಗೋಪಿಯರ ಜಾಡಿನಲ್ಲಿ ನಡೆದು ರಾಧಾಕುಂಡದಲ್ಲಿ ಒಮ್ಮೆ ಮಿಂದರೆ ಭಕ್ತನು ಕೂಡಲೇ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆಂದು ಹೇಳಲಾಗಿದೆ. ಒಬ್ಬನಿಗೆ ರಾಧಾಕುಂಡದ ತೀರದಲ್ಲಿ ಶಾಶ್ವತವಾಗಿ ಇರಲಾಗದೇ ಇದ್ದರೆ ಅವನು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮೀಯಬೇಕು ಎಂದು ಶ್ರೀಲ ರೂಪ ಗೋಸ್ವಾಮಿ ಹೇಳುತ್ತಾರೆ. ಭಕ್ತಿ ಸೇವೆಯ ಆಚರಣೆಯಲ್ಲಿ ಇದು ತುಂಬಾ ಮುಖ್ಯವಾದ ಅಂಶ. ಶ್ರೀಮತಿ ರಾಧಾರಾಣಿಯ ಸಖಿಯರ ಹಾಗೂ ಆಪ್ತ ಸೇವಕಿಯರ ಮಂಜರಿ ಜಾಡಿನಲ್ಲಿ ಮುಂದುವರಿಯ ಬಯಸುವವರಿಗೆ ರಾಧಾಕುಂಡವು ಅತ್ಯಂತ ಪ್ರಶಸ್ತವಾದ ಸ್ಥಳವೆಂದು ಈ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಬರೆಯುತ್ತಾರೆ. ಆಧ್ಯಾತ್ಮಿಕ ದೇಹಗಳನ್ನು ಪಡೆದು ಸಿದ್ಧ ದೇಹ ಭಗವಂತನ ದಿವ್ಯಧಾಮಕ್ಕೆ ಹಿಂದಿರುಗು ಬಯಸುವ ಜೀವಿಗಳು ರಾಧಾಕುಂಡದಲ್ಲಿದ್ದು ಶ್ರೀರಾಧೆಯ ಆಪ್ತ ಸೇವಕಿಯರ ಆಶ್ರಯ ಪಡೆದು ಅವರ ನಿರ್ದೇಶನದಲ್ಲಿ ಸತತವಾಗಿ ರಾಧೆಯ ಸೇವೆ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವಾ ನಿರತರಾಗಿರುವವರಿಗೆ ಇದು ಅತ್ಯುತ್ತಮ ವಿಧಾನ. ನಾರದ, ಸನಕರೇ ಮೊದಲಾದ ಮಹರ್ಷಿಗಳು ಭಾಗವತೋತ್ತಮರಿಗೆ ರಾಧಾಕುಂಡದಲ್ಲಿ ಮೀಯುವ ಅವಕಾಶ ದೊರಕದು ಎಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಬರೆಯುತ್ತಾರೆ. ಇನ್ನು ನಮ್ಮಂತಹ ಸಾಧಾರಣ ಭಕ್ತರ ಬಗ್ಗೆ ಹೇಳುವುದೇನಿದೆ? ಒಂದು ಪಕ್ಷ ಒಬ್ಬರಿಗೆ ಸೈದೈವದಿಂದ ಒಂದು ಸಲ ರಾಧಾಕುಂಡಕ್ಕೆ ಹೋಗುವ ಅವಕಾಶ ದೊರೆತು ಅಲ್ಲಿ ಒಮ್ಮೆಯಾದರೂ ಮೀಯುವ ಅವಕಾಶ ದೊರೆತರೂ ಅವರು ಗೋಪಿಯರಂತೆ ಕೃಷ್ಣನ ಬಗೆಗೆ ದಿವ್ಯ ಪ್ರೇಮ ಬೆಳೆಸಿಕೊಳ್ಳಲು ಸಾಧ್ಯ. ರಾಧಾಕುಂಡದ ತೀರದಲ್ಲಿ ವಾಸಿಸುತ್ತಾ ಕೃಷ್ಣನ ಪ್ರೇಮ ಸೇನೆಯಲ್ಲಿ ತಲೀನರಾಗಿರಬೇಕೆಂದು ಸೂಚಿಸಲಾಗಿದೆ. ಅಲ್ಲಿ ನಿಯತವಾಗಿ ಸ್ನಾನ ಮಾಡಿ ಶ್ರೀಮತಿ ರಾಧೆಯ ಮತ್ತು ಅವಳ ಸಖಿಯರಾದ ಗೋಪಿಯರ ಆಶ್ರಯ ಪಡೆದು ಎಲ್ಲ ಐಹಿಕ ಕಲ್ಪನೆಗಳನ್ನು ತೊರೆಯಬೇಕು. ಹೀಗೆ ಒಬ್ಬನು ತನ್ನ ಜೀವಮಾನ ಪರ್ಯಂತ ನಡೆದುಕೊಂಡರೆ ದೇಹತ್ಯಾಗ ಮಾಡಿದ ನಂತರ ಅವನು ರಾಧಾಕುಂಡದ ತೀರದಲ್ಲಿ ತನ್ನ ಜೀವಮಾನದಲ್ಲಿ ಬಯಸಿದಂತೆ ಶ್ರೀಮತಿ ರಾಧೆಯ ಸೇವೆ ಮಾಡಲು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ತೀರ್ಮಾನ ಇಷ್ಟೇ: ರಾಧಾಕುಂಡದ ತೀರದಲ್ಲಿ ವಾಸಿಸುವವರು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ. ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯವಾದದ್ದು. ಆದ್ದರಿಂದ ರಾಧಾಕುಂಡದ ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ. ರಾಧಾಕುಂಡದ ಸೇವೆ ಮಾಡುವವರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯ ಸಹಾಯಕ ಆಗಬಹುದು. ಧನ್ಯವಾದಗಳು. ಸೊ ಅಷ್ಟೇ, ಇಲ್ಲಿಗೆ ಉಪದೇಶಾಮೃತ ಮುಗಿಯಿತು. 11 ಶ್ಲೋಕಗಳು. ಸೊ ಈಗ ಸ್ವಲ್ಪ ಸಮರೈಸ್ ಮಾಡೋಣ 11ನೇ ಶ್ಲೋಕದ್ದು. 11ನೇ ಶ್ಲೋಕದಲ್ಲಿ ರಾಧಾಕುಂಡದ ಬಗ್ಗೆ ಹೆಚ್ಚಾಗಿ ಹೇಳಿದ್ದಾರೆ. ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆ ಅಲ್ಲ ಅಂತ? ಹರೇ ಕೃಷ್ಣ. ಕಾಣಿಸ್ತಾ ಇದೆಯಲ್ಲ? ಸೊ ಇದ್ರದ್ದು ಭಾವಾರ್ಥದಲ್ಲಿ ಒಂದು ಸಮರೈಸ್ ಏನ್ ಮಾಡ್ಬೋದು ಅಂದ್ರೆ, ರಾಧಾಕುಂಡ ಯಾಕೆ ಅಷ್ಟು ಶ್ರೇಷ್ಠ ಅಂತ. ಸೊ ಅದು ಯಾಕಂದ್ರೆ ಅದು ಶ್ರೀಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾದ ಶ್ರೀಮತಿ ರಾಧೆರಾಣಿಯದು. ಸೊ ಇದರ ಮಹಿಮೆಗೆ ಕೊನೆ ಮೊದಲಿಲ್ಲ. ಇದು ತುಂಬಾ ಮಹಿಮೆಯುಳ್ಳ ರಾಧಾಕುಂಡ. ಇದು ಒಂದು ಕೊಳ. ಸೊ ಇದು ಗೋಪಿಯರ ಜಾಡಿನಲ್ಲಿ ನಡೆದು, ಅಂದ್ರೆ ಅವರ ಹಾದಿಯಲ್ಲಿ ನಡೆದು, ಅವರ ಹೆಜ್ಜೆಗಳಲ್ಲಿ ನಡೆದು ರಾಧಾಕುಂಡದಲ್ಲಿ ಒಮ್ಮೆ ಭಕ್ತನು ಮಿಂದರೆ ಸಾಕು, ಒಂದೇ ಒಂದ್ಸರಿ ಮಿಂದರೆ ಸಾಕಂತೆ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ಕೃಷ್ಣನ ಬಗ್ಗೆ
ಸುಲಭವಾಗಿ ಶುದ್ಧ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು. ಒಂದೇ ಒಂದ್ಸಾರಿ ನೆಂದ್ರೆ ಸಾಕು ಅಂತ ಹೇಳ್ತಾರೆ. ಇಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಸಾಕುರ ಏನ್ ಹೇಳ್ತಾರೆ ಅಂದ್ರೆ, ಇಂತಹ ಒಂದು ಅವಕಾಶ ಏನಿದೆ, ದೊಡ್ಡ ದೊಡ್ಡ ಭಾಗವತದ ಉತ್ತಮ ಭಾಗವತರಿಗೆ, ಆದ್ರೆ ನಾರದರು, ಸನಕರು, ಈ ಕುಮಾರರು, ಇಂತಹ ದೊಡ್ಡ ದೊಡ್ಡ ಮಹರ್ಷಿಗಳಿಗೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲವಂತೆ. ಸೊ ಅಂತಹ ಒಂದು ಅವಕಾಶ ಈಗ ಸಾಮಾನ್ಯ ಭಕ್ತರಿಗೆ ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ? ಆದರೂ ಕೂಡ ಈ ಕಲಿಯುಗದಲ್ಲಿ ಅದು ಸಾಧ್ಯವಾಗಿದೆ. ನಾವೆಲ್ಲರೂ ಹೋಗಿ ಅಲ್ಲಿ ಮಾತಾಜಿ ಹೇಳಿದಂಗೆ ಅಲ್ಲೇ ಸ್ನಾನ ಮಾಡಕ್ ಆಗಲ್ಲ ಅಂದ್ರೆ ಒಂದು ಬಾಲ್ಟಿಯಲ್ಲೇ ಅಥವಾ ಒಂದು ಚೆಂಬಿನೆಲ್ಲ ತಗೊಂಡು ಹೊರಗಡೆ ಬಂದು ಸ್ನಾನ ಮಾಡ್ಬೋದು. ಇಲ್ಲ ತಗೊಂಡು ಬಂದು ಮನೆಯಲ್ಲಿ ಅದನ್ನ ಸ್ನಾನ ಎಲ್ಲರ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಅದು ಸ್ನಾನ ಮಾಡೋದು ಈಕ್ವಲೆಂಟೇ ಆಗುತ್ತೆ. ಸೊ ಈ ರೀತಿಯಾಗಿ ಅಂತಹ ಉತ್ತಮವಾದ ಅವಕಾಶ ಒಂದು ಸಾರಿ ಮಾಡಿದ್ರೆ ಸಾಕಂತೆ ಕೃಷ್ಣನ ಬಗೆಗೆ ಶುದ್ಧವಾದ ಪ್ರೇಮ ಬೇಗನೆ ನಮ್ಗೆ ಸಿಗುತ್ತೆ. ಸೊ ಅದೇ ರೀತಿ ರಾಧಾಕುಂಡದ ತೀರದಲ್ಲಿ ವಾಸಿಸುವುದು, ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುವುದು ಭಕ್ತಿ ಸೇವೆಯ ಮಹತ್ ಸಾಧನೆ. ಅದು ಎಲ್ರಿಗೂ ಆಗೋದಿಲ್ಲ. ಆದ್ರಿಂದ ನಾವು ಅಲ್ಲಿಗೆ ಎಲ್ರಿಗೂ ಆಗದೆ ಇದ್ದವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಕನಿಷ್ಠ ಪಕ್ಷ ಒಮ್ಮೆ ಆದ್ರೂ ವಿಸಿಟ್ ಮಾಡಿ ಸ್ನಾನ ಮಾಡಿ ಅಂತ ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ. ಮತ್ತು ರಾಧಾಕುಂಡದ ಸೇವೆ ಮಾಡುವ ಮೂಲಕವಾಗಿ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯರ ಸಹಾಯಕರಾಗಿ ನಾವು ನಂತರ ಅವತಾರವನ್ನು ಎತ್ತಬಹುದು ಅಂತ ಹೇಳಿದ್ರು. ಈ ಉಪದೇಶಾಮೃತ ಶ್ಲೋಕದ 11ನೇ ಶ್ಲೋಕದ ಇದು ಒಂದು ಸಮರ್ಗ ಅಥವಾ ಭಾವಾರ್ಥ ಅಂತ ಹೇಳಿ. ಇಲ್ಲಿಗೆ ಇದು ಉಪದೇಶಾಮೃತ ಮುಗೀತು. 11ನೇ ಶ್ಲೋಕ ಇರೋದು ಈ ಉಪದೇಶಾಮೃತ. ಇನ್ನೂ ಶ್ಲೋಕಗಳಿದಾವೆ, ಆದ್ರೆ ನಮಗ್ ಸಿಲೆಬಸ್ ಅಲ್ಲಿ ಇರೋದು 11. ಇದಕ್ಕಿಂತ ಜಾಸ್ತಿ ನಾವು ಸ್ವಲ್ಪ ಡೀಪ್ ಅಂದ್ರೆ ಅದು ತುಂಬಾ ರಾಗಾನುಗ ಭಕ್ತಿ ಅಂತವರಿಗೆ ಬೇಕಾಗತ್ತೆ. ಅದರಿಂದ ನಮ್ಮ ಶ್ಲೋಕ 11ವರೆಗೂ ಮಾತ್ರ ನಿಲ್ಸಿದ್ದಾರೆ. ಸೊ ಯಾರಿಗಾದ್ರೂ ಏನಾದ್ರು ಹೇಳಲಿಕ್ಕಿದೆಯಾ? ಒಟ್ಟು ಎಷ್ಟು ಶ್ಲೋಕಗಳಿದಾವೆ ಪ್ರಭುಜಿ ಉಪದೇಶಾಮೃತ ಅಂತಂದ್ರೆ? ಉಪದೇಶಾಮೃತ ಅಲ್ಲ, 11 ಮಾತಾಜಿ 11 11 ಇರೋದು. ನಮ್ಗೆ ಸಿಲೆಬಸ್ ಅಲ್ಲಿ ಅಷ್ಟೇ ಇರೋದು. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಪ್ರಭುಜಿ. 11 ಇರೋದು ಕರೆಕ್ಟ್. ಸಿಲೆಬಸ್ ಅಲ್ಲಿ ಅಷ್ಟೇ ಇರೋದು. ಬುಕ್ ಅಷ್ಟು ಇಲ್ಲಿಗೆ ಬುಕ್ ಮುಗೀತು. ಸೊ ಮುಂದಿನ ತರಗತಿಯಲ್ಲಿ ನಿಮಗೆ ನಾವು ಬೇರೆ ಪುಸ್ತಕವನ್ನು ಓದ್ಲಿಕ್ಕೆ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಪ್ರಭುಜಿ, ಎಲ್ಲರೂ ಹಾಕಿದ್ದಾರೆ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಈಶೋಪನಿಷತ್ ಆಗಿದೆಯಾ ನಿಮ್ಗೆ? ನಿಮ್ಮ ಆಗಿದೆ ಪ್ರಭು, ಆಗಿದೆ ಪ್ರಭು, ಆಗಿದೆ ಪ್ರಭು. ಸೊ ನೆಕ್ಸ್ಟ್ ಯಾವ್ದು ಯೋಗ? ಉಪದೇಶಾಮೃತ ಆದ್ಮೇಲೆ ಭಕ್ತಿ ರಸಾಮೃತ ಸಿಂಧು ಅನ್ಸುತ್ತೆ ಪ್ರಭು. ಭಕ್ತಿ ರಸಾಮೃತ ಸಿಂಧು ಈಶೋಪನಿಷತ್ ಆಗಿ. ಓಕೆ, ಭಕ್ತಿ ರಸಾಮೃತ ಸಿಂಧು ಮುಗಿದ್ರೆ ನಿಮ್ದು ಭಕ್ತಿ ಶಾಸ್ತ್ರಿ ಮುಗೀತು. ಉಪದೇಶಾಮೃತ ಟೆಸ್ಟ್ ಇರ್ಬೇಕಲ್ವಾ? ಹೌದು ಇದೆ ಪ್ರಭುಜಿ. ಓಕೆ, ಸೊ ಟೆಸ್ಟ್ ರೆಡಿ ಆಗಿ ಹಾಗಾದ್ರೆ ಎಲ್ರು. ಸೊ ಇಲ್ಲಿಗೆ ಕ್ಲಾಸ್ಗಳು ಮುಗೀತು ಉಪದೇಶಾಮೃತ. ಪ್ರಭುಜಿ ಟೆಸ್ಟ್ ಗಳಿಗೆ ಏನು ಕ್ವಶನ್ ಕೊಡ್ತಾರೆ ಪ್ರಭುಜಿ? ಎಕ್ಸಾಮ್ ದಲ್ಲಿ ಏನ್ ಟೆಸ್ಟ್ ಇರುತ್ತೆ, ಇದು ಇರುತ್ತೆ ಪ್ರಶ್ನೆ? ನೀವು ಏನ್ ಕೇಳಿ ಇವಾಗ ಏನೆಲ್ಲ ಕೇಳಿದ್ರಿ ಕ್ಲಾಸ್ ಅಲ್ಲಿ ಅದೇ ಇರುತ್ತೆ ಮಾತಾಜಿ. ಈ ಕ್ಲಾಸ್ ಅಲ್ಲಿ ಹೇಳದೇ ಇರೋದು ಏನು ಇರೋದಿಲ್ಲ. ಅದು ನಿಮ್ದು ಭಕ್ತಿ ಶಾಸ್ತ್ರಿ ಹ್ಯಾಂಡ್ ಬುಕ್ ಕೊಟ್ಟಿದಾರಲ್ಲ ನಿಮ್ಗೆ, ಸ್ಟೂಡೆಂಟ್ ಹ್ಯಾಂಡ್ ಬುಕ್? ಇಲ್ಲ ಪ್ರಭುಜಿ, ಅದು ಕ್ವಿಜ್ ಲಿಂಕ್ ಬರುತ್ತೆ ಪ್ರಭುಜಿ. ಕರೆಕ್ಟ್. ಆ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಅಲ್ಲಿ ಎಲ್ಲ ಪ್ರಶ್ನೆಗಳು ಇದಾವೆ. ಅದಕ್ಕೆ ಕೇಳಿದ್ ನಾನು. ಭಕ್ತಿ ಶಾಸ್ತ್ರಿ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ನಿಮ್ಗೆ ಕೊಟ್ಟಿರ್ಬೇಕಲ್ಲ? ಭಕ್ತಿ ಶಾಸ್ತ್ರಿ ಅಲ್ಲ ಪ್ರಭುಜಿ, ಥರ್ಡ್ ಲೆವೆಲ್ ಪ್ರಭುಜಿ. ಓಕೆ, ಥರ್ಡ್ ಲೆವೆಲ್ ಇದೆ. ಓಕೆ, ಸೊ ಭಕ್ತಿ ಶಾಸ್ತ್ರಿ ಅಲ್ಲ ಇದು. ಕ್ವಿಜ್ ಅಟೆಂಡ್ ಮಾಡೋದಷ್ಟೇ ಪ್ರಭುಜಿ. ಓಕೆ, ಕ್ವಿಜ್ ಅಟೆಂಡ್ ಮಾಡೋದಷ್ಟೇ. ಓಕೆ, ಹೌದು ಪ್ರಭುಜಿ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತಲ್ಲ ಹಾಗಾದ್ರೆ? ಹೌದೌದು. ಓಕೆ, ಸರಿ ಆಗುತ್ತೆ. ಸೊ ಇದು ಬೇರೆ ಇಲ್ಲ. ನಾನು ಭಕ್ತಿ ಶಾಸ್ತ್ರಿ ಅನ್ಕೊಂಡ್ಬಿಟ್ಟೆ. ಸೊ ಇನ್ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ಇನ್ನು ಈ ತರಗತಿ ಇಲ್ಲಿಗೆ ಕ್ಲೋಸ್ ಮಾಡುವ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಭಕ್ತಿ ಶಾಸ್ತ್ರಿ ಪ್ರಭುಜಿ. ಏನ್ ಮಾತಾಜಿ? ಇದು 3ನೇ ಲೆವೆಲ್ ಏನಾ ಭಕ್ತಿ ಶಾಸ್ತ್ರಿ ಅಂತ ಕೇಳ್ತಾ ಇದ್ದೀನಿ. ಅದೇನೋ ನನಗೆ ಇದು ಯಾವುದು ಮಾಡ್ತಾ ಇದು ಯಾವ್ದು 1 2 3 ಲೆವೆಲ್ ನಂಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಥರ್ಡ್ ಲೆವೆಲ್
ಕರೆಕ್ಟ್. ಥರ್ಡ್ ಲೆವೆಲ್ ಇದು. ಥರ್ಡ್ ಲೆವೆಲ್ ಅಲ್ಲಿ ಏನೇನು ಇದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಮಾಡಿರಲ್ಲ, ಭಕ್ತಿಶಾಸ್ತ್ರಿ ಓದ್ತಿದ್ವಿ, ಅದಕ್ಕೆ ಕೇಳಿದೆ.